ದೇವರನ್ನು ಬಲಿ ಹತ್ತಿಯಲಿ ತನ್ನವರನ್ನು ರಹಿಸುತ್ತ ಸ್ವರ್ಗಾಪುರಕ್ಕೆ ಯಾರಂತ ಕೇಳಿದೇರಿ ಸರಿ ಓಲಗವಿದ್ದಂತಹ ಕಾರ್ಯ ಆ ವಿಚಾರವ ಆಲೈಸಿ ನೋಡಿದ್ರೆ ಆದಿ ದೈತ್ಯರಾದಂತ ಹಿರಣ್ಯಾಕ್ಷರೇ ಅವರ ವಂಶವೇ ಬೆಳೀತಾ ಇಲ್ಲಿವರೆಗೆ ಮುಟ್ಟಿತು ನೋಡಿ. ಹಿರಣ್ಯಾಕ್ಷರೇ ಮಹಾ ಬಲಿಷ್ಠರಾಗಿ ಪ್ರಪಂಚದಲ್ಲಿ ತಾವೇನಂತ ಕಾಣಿಸಿಕೊಂಡ್ರು. ಏನು ಮಾಡುವುದು ಹೇಳಿ, ಹರಿಯನ್ನೇ ಕೆಣಕುವ ಕಾರಣಕ್ಕಾಗಿ ಇವರೆಲ್ಲರೂ ಹತರಾಗಿ ಹೋದ್ರು. ಆಮೇಲೆ ಹುಟ್ಟಿದವಳೆ ಹಿರಣ್ಯಾಕ್ಷನ ಮಗನಾದಂತ ಬ್ರಾಹ್ಮಣನಾದ ಈತನೇ ಹರಿಭಕ್ತನಾಗಿ ಮೆರೆದ ಕಾರಣವೇ ಹರಿದ್ವೇಷವನ್ನೇ ಕಟ್ಟಿಕೊಂಡಂತ ಹಿರಣ್ಯಕಶಿಪ ಕೇವಲ ಮಗನೇ ಕಾರಣಕರ್ತನಾಗಿ ತಂದೆಯ ಮರಣವಾಯಿತು. ಆತನ ಮರಣದ ಮೇಲೆ ಪ್ರಾಣಾದರೆ ಪೀಠವನ್ನೇರಿದ ಶೋಣಿತಾಪುರದ ಆಳ್ವಿಕೆಯನ್ನೇ ಮಾಡ್ತಾ ಬಂದ. ತದನಂತರವಾಗಿ ಪ್ರಾಣಾದನ ಪುತ್ರನಾದ ವಿರಾಚಲ ಆತನ ಮಗನಾದಂತ ಐರಾಚಲಾದಂತ ರಾಣೆ ಬಳಿ ಚಕ್ರವರ್ತಿ ಈ ಶೋಣಿತಾಪುರದಲ್ಲಿ ಅದೆಷ್ಟೋ ದಾನವರನ್ನ ಕರೆತಂದು ಅವರಿಗೆ ಸರಿಯಾದಂತ ಸ್ಥಾನಮಾನವನ್ನೇ ದೊರಕಿಸಿಕೊಟ್ಟವನಾಗಿದ್ದೇನೆ. ನೋಡಿ ನಮ್ಮ ದಾನವ ಕುಲದವರು ನೋಡಿ ಎಲ್ಲರೂ ಶಿವಭಕ್ತರಾದ್ರೂ ಕೂಡ ಹರಿಯಲ್ಲಿ ಪೂಜಿಸುವುದಕ್ಕೆ ಒಂದೇ ಕಾರಣವಾಯಿತಿಲ್ಲಿ. ಯಾಕೆ ಅಜ್ಜನಾದ ಪ್ರಾಣಾದನ ನೀತಿ ಮಾತೆ ಹಾಗೆ ಯಾವ ಕಾರಣಕ್ಕೂ ನೀನು ಹರಿಯನ್ನು ದ್ವೇಷಿಸಬೇಡ, ಆತನನ್ನೇ ಪೂಜಿಸುತ್ತಾ ಬಾ, ನಮ್ಮನ್ನೇ ಬೆಳಗಿಸ್ತಾ ಬರ್ತಾರೆ. ಹರಿ ಹರನಲ್ಲಿ ಭೇದ ಇಲ್ಲ ಮಗುವಂತೆ ಹೇಳಿದರು. ಆದ ಕಾರಣವೇ ಈ ಶೋಣಿತಾಪುರದ ಆಳ್ವಿಕೆಯಲ್ಲಿ ಸಂತೋಷವನ್ನು ನೋಡಿ. ಯಾಕೆ ನೋಡಿ ಕೆಲವರು ಹೇಳುತ್ತಾರೆ ಅಂತಲ್ಲ, ಅಮರವತಿಯ ಅಧಿಕಾರವನ್ನು ಪಡೆಯಬೇಕು, ಆತನ ಸ್ವರ್ಗದ ಅಧಿಕಾರದಲ್ಲಿ ಸಂತೋಷವನ್ನು ಉಣ್ಣಬೇಕಂತ. ಬೇಡವೇ ಬೇಡ, ನಮ್ಮ ಪ್ರಯತ್ನವೇ ಹಾಗೆ ಆಗಿದೆ. ಶೋಣಿತಾಪುರವನ್ನೇ ಸರಿಯಾಗಿ ನೋಡುತ್ತೆ. ಅಮರೇಂದ್ರನ ಅಮರಾವತಿಯ ಆಳ್ವಿಕೆ ಯಾವ ಕಾರಣದಲ್ಲಿತ್ತು, ಅದೇ ರೀತಿಯಲ್ಲಿ ಶೋಣಿತಾಪುರದಲ್ಲಿ ಬಲಿಚಕ್ರವರ್ತಿಯ ಆಳ್ವಿಕೆಯು ಹಾಗೆ ಎಲ್ಲವೂ ಉಂಟು. ಆದ್ರೆ ಮರಣ ಎಂಬುದು ಮಾತ್ರ ಉಂಟು. ಅವರಿಗೂ ಹಾಗೆ ದೇವತರಿಗೆ ಸೋಲು ಗೆಲುವೆಂಬುದು ಉಂಟು. ಏನೇ ಆಗಲಿ ಶೋಣಿತಾಪುರದ ಆಳ್ವಿಕೆಯಲ್ಲಿ ನಮ್ಮ ಪ್ರಜಾವರ್ಗದವರು ಸಂತೋಷರಾಗಿದ್ದಾರೆ. ಇದೇ ನಮ್ಮ ಜೀವನದ ಸಂತೋಷ ಅಂತ ತಿಳ್ಕೊಂಡಿದ್ದೇನೆ. ಆದ್ರೆ ಪೀಠವನ್ನು ಏರಿದಾಗ ಯಾರೋ ಬರ್ತಾ ಇದ್ದಾರಂತ ಗೊತ್ತಾಗ್ತಾ ಉಂಟು. ಅಲ್ಲಿ ನೋಡೋಣ ಲೀಲಾಮಯ ಶ್ರೀಧರ ಶ್ರೀಧರ ರಕ್ಷಿಸು ರಕ್ಷಿಸು. ದೂರದಿ ಬರುತ್ತಿರುವ ನರದ ಮುನಿ
ಶಿವನಿಗಂದು ಮಂಗಳಾರತಿ ನುಡಿದನು ವನದಿರವ ಓ ಸ್ವಾಮಿ, ಬಲಿ ಚಕ್ರವರ್ತಿ. ದೂರದಲ್ಲೇ ನಿಮ್ಮಲ್ಲೇ ಕಂಡಾವಣೆ ನಾನು ಆ, ಅಲ್ಲಿವರೆಗೆ ಪ್ರವೇಶ ಮಾಡಿ ಆ, ನಮ್ಮವರೆಲ್ಲ ಜೊತೆ ಸೇರಿಸಿ ಆ, ಸಂಭ್ರಮದಿಂದ ನಿಮ್ಮನ್ನು ಹೊಲತ್ತದ್ದು ಕರೆತಂದು ಆ. ಉಚಿತ ಪೀಠವನ್ನಿಟ್ಟಿದ್ದೇನೆ. ಹ್ಮ್. ಸನ್ಮಾನಿಸ್ತೇನೆ, ಸತ್ಕರಿಸ್ತೇನೆ, ಉಪಚರಿಸಿದ್ದೇನೆ ಸ್ವಾಮಿ. ಸಂತೋಷವಾಯಿತು. ಓ ಸ್ವಾಮಿ, ಆ, ನಾನು ಸತ್ಕರಿಸಿದು ನಿಮ್ಮನ್ನು ಸನ್ಮಾನಿಸಿ ಆ, ಉಪಚಾರ ಮಾಡಿದ್ರಲ್ಲಿ ಆ. ಏನಾದ್ರೂ ಕೊರತೆ ಇರಬಹುದು. ಆ. ಕೊರತೆ ಇದ್ರೆ ಹ್ಮ್. ಯಾವ ಕಾರಣಕ್ಕೂ ನೀವು ಬೇಸರ ಮಾಡ್ಲಿಕ್ಕೆ ಕೂಡದು ಸ್ವಾಮಿ. ಖಂಡಿತ ಇಲ್ಲ. ನಮಗೆ ಕೂಡಿದಷ್ಟನ್ನು ನಾವು ಮಾಡಿದ್ದೇವೆ ಸ್ವಾಮಿ. ಯಥಾ ಸಾಧ್ಯ. ಅಷ್ಟು ಮಾತ್ರವಲ್ಲ, ಆ. ಬಂದವರ ನಿಮ್ಮ ಪಾದವನ್ನ ತೊಳೆದಿದ್ದೇನೆ. ಆ. ನಿಮ್ಮ ಮುಖಕ್ಕೆ ಮಂಗಳಾರತಿಯನ್ನೆತ್ತಿದ್ದೇನೆ. ಹ್ಮ್. ಆದ್ರೂ ಒಂದು ಮಾತು, ಏನು? ಈ ಶೋಣಿತಾಪುರ ವನದಲ್ಲಿ ಆ. ಪ್ರಜಾ ವರ್ಗದವರು ಬಂದು ನಿಮ್ಮ ಚರಣಕ್ಕೆ ಬೀಳ್ತಾ ಇದ್ದಾರೆ. ಹ್ಮ್. ನಿಮ್ಮ ಆಶೀರ್ವಾದವನ್ನೇ ಪಡಿತಾ ಇದ್ದಾರೆ. ಆ. ನಾರದ ಮುಡಿಪಾರ ಅಂತ ನಿಮ್ಮ ಭರಣವೇ ಹ್ಮ್. ವಿಶೇಷವಾದದ್ದು ಸರಿ. ಹ್ಮ್. ಆದ್ರೆ ಆ. ನಿಮ್ಮಲ್ಲಿ ಒಂದು ಮಾತು ಕೇಳ್ಬೇಕಾ? ಮುನಿವರೇಂದ್ರನ ನಿನ್ನ ದರ್ಶನ ನಿಮ್ಮ ದರ್ಶನ ಮುನಿವರೇಂದ್ರನ ನಿಮ್ಮ ದರ್ಶನದಿಂದ ಪಾವನವಾದರೆಲ್ಲರಿಗೆ ಪುರದಿ ಧನ ಮಹಿಮನೆ ನಮ್ಮ ಒಳ್ಳಿದು ಕುಂದಿರಲನು ಮಾಮಿಕದೆ ಬೇಡುವೆಂದ ಬಲಿ ಚಕ್ರವರ್ತಿ. ಶಾರದಾ ಪುತ್ರನಾದ ನೀವು, ಆ, ನಿಮಗೊಂದು ಶಾಪ ಉಂಟತ್ತೆ. ಆ, ನಿಂತಲ್ಲಿ ನಿಲಕೂಡದೆಂಬಾಗಿ. ಹ್ಮ್. ಆದ್ರೂ ತೊಂದ್ರೆ ಇಲ್ಲ. ಆ, ನಮ್ಮ ಶೋಣಿತಾಪುರಕ್ಕೆ ಬರುವುದು ಆ, ಒಂದು ಅವಕಾಶವಾಯಿತು. ಆ. ಅಲ್ಲ, ನಮ್ಮ ಪುಣ್ಯವಂತ ಹೇಳಬಹುದು. ಸರಿ. ನಿಮ್ಮ ದರ್ಶನ ಭಾಗ್ಯದಿಂದಲಾಗಿ ಆ, ನಮ್ಮ ಪ್ರಜಾವರ್ಗದವರು ಮತ್ತು ನಾನು, ಆ, ನನ್ನ ಬಡದಿ ಮಕ್ಕಳು, ಆ. ಬಂಧು ಬಳಗದವರೆಲ್ಲ ಹ್ಮ್. ಎಲ್ಲರೂ ನಿಮ್ಮ ದರ್ಶನದಿಂದ ಹ್ಮ್. ಪುಣ್ಯ. ಆಗಲಿ. ಆದ್ರೆ ಆ, ನಮ್ಮವರ ಭಾಗ್ಯ ಅಂತ ತಿಳ್ಕೊಳ್ಬಹುದು. ಆ, ಅಷ್ಟು ಮಾತ್ರವಲ್ಲ, ಓ, ನಾನು ಬಡಿಪಲಾದಂತ ನೀವು ಆ. ನಿಂತಲ್ಲಿ ನಿಲ್ಲುವವರು ನೀವಲ್ಲ. ಹ್ಮ್. ಒಂದು ಕ್ಷಣದಲ್ಲಿ ಇಲ್ಲಿದ್ರೆ ಆ. ಮತ್ತೊಂದು ಕ್ಷಣದಲ್ಲಿ ಮತ್ತೊಂದು ಕಡೆಯಲ್ಲಿ ಮುಕ್ಕಾಲು 3 ಗಳಿಗೆಯಲ್ಲಿ 3 ಲೋಕವನ್ನು ಸಂಚಾರ ಮಾಡುವವ ನಾನು. ಎಲ್ಲ ಪ್ರಪಂಚವನ್ನೇ ತಿರುಗುವರು. ಆ. ಒಳ್ಳೆಯದು ಕೆಟ್ಟದೆಷ್ಟು ಎಂಬುದು ನಿಮಗೆ ಗೊತ್ತಿದ್ದಷ್ಟು ಆ. ಮಿಕ್ಕಿದವರಿಗೆ ಯಾರಿಗೂ ಗೊತ್ತಿರುವುದಿಲ್ಲ. ಹ್ಮ್. ಹಾಗಾಗಿ ಆ. ನನ್ನ ಜೀವನದಲ್ಲಿ ಯಾವುದೆಲ್ಲ ಒಳ್ಳೆಯದು ಅಂತ ಮಾಡಬೇಕಿತ್ತು ಆ. ಅದನ್ನು ಎಲ್ಲವನ್ನು ಮಾಡ್ತಾ ಬಂದೆ. ಆ. ನನಗೆ ತಿಳಿದಷ್ಟು ಧರ್ಮದ ದಾರಿಯಲ್ಲಿ ನಡೆದಿದ್ದೇನೆ. ಸರಿ. ಯಾವುದು ಕರ್ಮವಾಗಿದೆ, ಯಾವುದು ಧರ್ಮವಾಗಿದೆ ಎಂಬುದು ಗೊತ್ತಾಗುವುದಿಲ್ಲ ಸ್ವಾಮಿ. ಹ್ಮ್. ಆದ್ರೆ ಆ. ನಿಮ್ಮ ಭರಣದಿಂದಲಾಗಿ ಆ. ನಾವೆಲ್ಲರೂ ಸಂತುಷ್ಟಗೊಂಡಿದ್ದೇವೆ. ಸರಿ. ಆದ್ರೆ ನಿಮ್ಮಲ್ಲಿ ಒಂದು ಮಾತು, ಏನಪ್ಪ ಅದು? ನಮ್ಮಲ್ಲಿ ಏನಾದ್ರೂ ಕುಂದು ಕೊರತೆ ಇದ್ರೆ ಆ. ನಿಮಗೆ ಹೇಳಬಹುದು ಸ್ವಾಮಿ. ಆ, ಬರುವರೇ ಕಾರಣ. ಹೌದು. ಕಾರಣ ಬಲು ಭಾಗ್ಯಯುತ ದಿತಿ ಕುಲಾನಿಧಿ ಚಂದ್ರ ಬಲು ಭಾಗ್ಯಯುತ
ಸಂಭವಾದ ಉಳಿದು ದಿನಾಂಕನಗೆ ನಾನು ತಿಳುವೆ ನಡೆದರು ಕೀರ್ತಿ ಕುಲಕ್ಕೆ ಬಲು ಸಂತೋಷವಾಯಿತಯ್ಯ, ಬಲು ಭಾಗ್ಯವಂತ ನೀನಯ್ಯ. ಈ ಶೋಣಿತಾಪುರವನ್ನು ರಾಕ್ಷಸರಿಗೆ ಮಗನಾದರೂ ಕೂಡ ನಿನ್ನ ಆಳ್ವಿಕೆಯು ಸತ್ಯಯುತವಾಗಿಯೂ ಧರ್ಮಯುತವಾಗಿಯೂ ನಡೆಯುತ್ತಾ ಇದೆ. ಆ ಜಲಜನಾಭನ ಅನುಗ್ರಹದಿಂದ ನಿನ್ನವರನ್ನೆಲ್ಲ ನೀನು ಚೆನ್ನಾಗಿ ನೋಡಿಕೊಂಡು ಆಳಿಕೊಂಡು ಬರ್ತಾ ಇದ್ದಿ. ಇದನ್ನೆಲ್ಲ ಕಣ್ಣಾರೆ ಕಂಡಾಗ ಕಿವಿಯಾರೆ ಕೇಳಿದಾಗ ಮನಸ್ಸಿಗೆ ಆಗುತ್ತಿರುವ ಆನಂದ ಅಷ್ಟಿಷ್ಟಲ್ಲ. ನಿನ್ನಲ್ಲಿ ಈ ಶೋಣಿತಾಪುರದಲ್ಲಿ ಅಡಕವಾಗಿರುವ ಸೌಭಾಗ್ಯ ಸಂಪತ್ತಿಗೆ ಎಣೆಯಾದವರು ಬೇರೆ ಯಾರಾದರೂ ಇರುವುದಕ್ಕೆ ಸಾಧ್ಯವೇ? ಹೇಳ್ತಾ ಇದ್ದಾರಲ್ಲ, ಮತ್ತೆ ಅವರ ಪದವಿಗೆ ಮಿಗಿಲಾಗಿ ಶೋಣಿತಾಪುರ ಉಂಟಂತ. ಖಂಡಿತವಾಗಿಯೂ ಪ್ರಹ್ಲಾದನಿಗೆ ಮೊಮ್ಮಗನಾಗಿ ಆ ಹಿರಿಯರ ಕೀರ್ತಿಗೆ ಯಾವ ಒಂದು ರೀತಿಯ ಕೊರತೆ ಬಾರದ ರೀತಿಯಲ್ಲಿ ಸದ್ಧರ್ಮಿಯಾಗಿ ನಿನ್ನವರನ್ನು ನೋಡಿಕೊಳ್ಳುವಂತಹ ಸ್ಥಿತಿಯನ್ನು ನೋಡಿದಾಗ ಮನಸ್ಸಿಗೆ ಸಂತೋಷವಾಯಿತು. ಆದರೂ ಒಂದು ಅಪವಾದ ಕಾಡುತ್ತಾ ಉಂಟ. ಯಾರಿಗೆ? ನನಗೆ? ಹೌದಾ? ಏನು ಸ್ವಾಮಿ ಹೇಳಿದ್ರೆ ನಾಕವೇ ಮೇಲಲ್ಲಿ ಸೋಗವು ಬುದ್ಧಿ ದಾರಿದ್ರ್ಯ ಕೆಡೆಗಿಲ್ಲ. ಶಾಸನದನು ಪಾಲಿಸಲು ಅವಿವೇಕದಿಂಬರಿಗೈದನು ಎನ್ನುವುದೊಂದೇ ವ್ಯಾಕುಲವಾಂತದನು ವಿತರಿಸಲೆಂದೀ ಕಡೆ ಗಣ್ಯದಿಂದಲೈದಿದೆನು. ಲೋಕಲೋಕದೊಳೆಲ್ಲ ಆಗವೇ ಮೇಲಲ್ಲ ಹೋಗದುಡು ಪೂರ್ತಿ ದಾರಿದ್ರ್ಯ ಕೆಡೆಯಿಲ್ಲ. ಕೇಳು ಬಲಿ ಚಕ್ರವರ್ತಿ, ದೇವಋಷಿ ಇರುವುದು ದೇವಲೋಕ. ಆ ದೇವಲೋಕದಲ್ಲಿ ಯಾವುದೇ ಒಂದು ಶೋಕಕ್ಕೂ ದುಃಖಕ್ಕೂ ದಾರಿದ್ರ್ಯಕ್ಕೂ ಅವಕಾಶವೇ ಇಲ್ಲ. ಸತ್ಯ. ಹಾಗಿರುವಾಗ ಅಂತ ಲೋಕದಲ್ಲಿ ಇರಬೇಕಿದ್ರೆ ಆತ ಪುಣ್ಯವಂತನೇ ಆಗಿರಬೇಕು. ಸತ್ಯಯುತನಾಗಿ ಸದ್ಧರ್ಮಿಯಾಗಿ ಸತ್ಯ ಮಾತನ್ನೇ ಆಡುತ್ತಾ ನಿಜವಾಗಿಯೂ ದೇವರಂತೆ ಇರಬೇಕು. ಯಾವತ್ತು ಮನುಷ್ಯನಿಗಾಗಲಿ ಇತರರಿಗೆ ಆಗಲಿ ಅಹಂ ತಲೆಗೆ ಏರಬಾರದು. ನಾವು ಚಕ್ರವರ್ತಿ ಪೀಠದಲ್ಲಿ ಇದ್ರು ಕೂಡ ಮೂರು ಲೋಕದ ಒಡೆಯ ದೇವೇಂದ್ರ ಅಂತ ಹೇಳ್ತಾರೆ. ನಾವು ಎಷ್ಟು ಹೇಳಿಸಿಕೊಂಡ್ರು ಕೂಡ ನಾವು ಆಗುವುದಿಲ್ಲ. ಅದು ದೇವೇಂದ್ರನೇ ಸರಿ. ಏನು ದೇವೇಂದ್ರನು? ಅವನಿಗೂ ಇತ್ತೀಚೆಗೆ ಸ್ವಲ್ಪ ತಲೆಗೆ ಅಹಂಕಾರ ಅಡರಿ ಹೋಯಿತು. ಇಂಥವರೆಲ್ಲ ಬಿಡಿ. ಹಾಗಾದ್ರೆ ನಿನಗೆ ನಡೆದ ವರ್ತಮಾನ ಗೊತ್ತಿಲ್ಲ ಅಂತ ಕಾಣುತ್ತದೆ. ಈಗ ದೇವಲೋಕದಲ್ಲಿ ಅವರೆಲ್ಲರೂ ಸಂತೋಷದಲ್ಲಿ ಇಲ್ವೇ? ಸಂತೋಷವೇ. ಇಂಥ ಸಂಪತ್ತು ಯಾವತ್ತು ಸಂಪತ್ತು ಇರುವಾಗ ಕೆಲವೊಮ್ಮೆ ಹಾಗೆ ನಮ್ಮಲ್ಲಿ ಉಂಟು.
ನಮಗೆ ಯಾರು ಎದುರಲ್ಲ ಎಂಬ ನಿರ್ಧಾರಕ್ಕೆ ಅವರು ಬರ್ತಾರೆ. ಆದ್ರೂ ಸ್ವಲ್ಪ ಜಾಗೃತ ಮಾಡುವುದು ಒಳ್ಳೇದು. ಸಂಪತ್ತು ಬೇಕಾದಷ್ಟು ಉಂಟು ಎನ್ನುವ ಹಾಗೆ ಹೆಮ್ಮೆ ಪಡಲೂಬಾರದು, ಮದ ಬರಕೂಡದು, ಅಹಂಕಾರ ತೋರಿಸಲೂಬಾರದು. ಅದೌದು. ಅದು ಹೆಚ್ಚು ಕಾಲ ಬಾಳ್ವಿಕೆಗೆ ಬರುವುದಿಲ್ಲ. ಅದು ತಾವಾಗಿ ಬಂದದ್ದಲ್ಲ, ಮತ್ತೊಬ್ಬರು ಕೊಟ್ಟಂತ ವಿಚಾರವಲ್ವೇ? ಹೌದು. ಕೊಟ್ಟದ್ದನ್ನು ಇಟ್ಟುಕೊಳ್ಳುವಂತ ಜಾಣ್ಮೆಯಾದ್ರೂ ತನ್ನಲ್ಲಿ ಇರಬೇಕೋ ಬೇಡುವ? ಅದು ಅವನ ಬುದ್ಧಿವಂತಿಕೆಯಲ್ಲಿ ಇರಬೇಕು. ಹೌದು. ಹಾಗಾದ್ರೆ ಬಲಿಯೇ ಅಲ್ಲಿ ನಡೆದ ವರ್ತಮಾನ ನಿನಗೆ ಗೊತ್ತಿಲ್ವೇ? ನನಗೆ ಯಾರು ಹೇಳ್ತಾರೆ ಸ್ವಾಮಿ? ಸಂಪತ್ತು ಪುರಂದರನಿಗೆ ಗಜ ಕ್ರೀಡನಾಗಲು ಒಪ್ಪಿನಳು ನುಡಿಯಾಗಯ್ಯೆ ಪರಿಹರಿಸಿ ಶಾಪವ ಬಿದ್ದಿಹನು ನಿತಿಕುಲ ನಿಧಿ ನಿನ್ನನ್ನು ಹಲವು ವಿಧದಲ್ಲಿ ಹೊಗಳಿದ್ರು ಅದು ಕಡಿಮೆ ಅನಿಸ್ತಾ ಇದೆ. ಹಾಗಾದ್ರೆ ಇಂದ್ರನ ಕತೆ ನಿನಗೆ ಅರಿತಿಲ್ಲ ಎನ್ನುವಂತ ಸ್ಪಷ್ಟ ವಿಚಾರ ಈಗ ತಿಳಿಯಿತು ನನಗೆ. ದೇವಲೋಕದ ವಿಚಾರವೇ ನನಗೆ ಗೊತ್ತಿಲ್ಲ ಸ್ವಾಮಿ. ದೂರ್ವಾಸ ಮಹಾಮುನಿಗಳಿಗೆ ಶ್ರೀಹರಿ ಒಲಿದಿಟ್ಟಂತ ಪುಷ್ಪಮಾಲೆ, ಆ ಮಂದಾರ ಮಾಲಿಕೆಯನ್ನು ಹಿಡ್ಕೊಂಡು ಬರುವಂತಹ ಸಂದರ್ಭ ಇತ್ತ ಕಡೆ ಅಮರಾವತಿಯಲ್ಲಿ ಏನಾಯಿತು ಗೊತ್ತೇ? ಇಂದ್ರನಿಗೆ ತನ್ನಲ್ಲಿರುವ ಸಂಪತ್ತನ್ನು ತೋರ್ಪಡಿಸಿಕೊಳ್ಳುವ ಎನ್ನುವಂತ ಒಂದು ಅನುಭವ ಉಂಟಾಯಿತು. ಅದರ ದೆಸೆಯಿಂದಲಾಗಿ ಮೆರವಣಿಗೆಯಲ್ಲಿ ಬರ್ತಾ ಇದ್ದ ಸಂದರ್ಭ ಅವನಿಗೆ ಹಾಗೆ ಕೆಲವೊಮ್ಮೆ ಅವನಲ್ಲಿ ಇದ್ದದನ್ನು ತೋರಿಸಲಿಕ್ಕೆ ಅವ ಏನೆಲ್ಲ ಮಾಡ್ತಂತೆ ಅವನಿಗೆ ಗೊತ್ತಾಗುದಿಲ್ಲ. ಕೆಲವರಿಗೆ ಅಷ್ಟೇ ಆಡಂಬರ ತನ್ನಲ್ಲಿ ಇರುವುದು ಅಲ್ಲಿ ಒಳಗೆ ಇದ್ರೆ ಗೊತ್ತಾಗುದಿಲ್ಲ, ಎಲ್ಲರಿಗೂ ತಿಳಿಯಬೇಕು ಎನ್ನುವ ಹಾಗೆ ಪ್ರಕಟಗೊಳಿಸುವ ಉದ್ದೇಶದಿಂದ ಇವುಗಳನ್ನೆಲ್ಲ ಜೊತೆಗರಿಸಿಕೊಂಡು ಮೆರವಣಿಗೆಯಲ್ಲಿ ಬರ್ತಾ ಇದ್ದ. ದಾರಿಗೆ ಎದುರಾಗಿ ದೂರ್ವಾಸ ಮಹಾಮುನಿಗಳು ಕಾಣ ಸಿಕ್ಕಿದ್ರು. ಈತನ ವೈಭವೋಪೇತವಾದಂತಹ ಮೆರವಣಿಗೆಯನ್ನು ಕಂಡು ಸಂತೋಷಗೊಂಡು ಶ್ರೀಹರಿ ಒಲಿದಿಟ್ಟಂತ ಮಂದಾರ ಮಾಲಿಕೆಯನ್ನು ಇಂದ್ರನಿಗೆ ಅರ್ಪಿಸಿದ್ರು. ಏನಾಯ್ತು? ಇಂದ್ರನಿಗೆ ಏನು ಗೊತ್ತು ಮಾಲೆಯ ಬೆಲೆ? ಅದನ್ನು ತಾನು ಕುಳಿತಂತ ಐರಾವತ ಆನೆಯ ಮೇಲೆ ಇರಿಸಿದ. ಆನೆಗೇನು ಗೊತ್ತು ಮಾಲೆಯ ಬೆಲೆ? ಮೂಕ ಪ್ರಾಣಿಗೆ ಏನು ಗೊತ್ತು? ಅಷ್ಟೇ. ತನ್ನ ಸೊಂಡಿಲಿಂದ ಕೆಳಗೆ ಹಾಕಿ ಅದನ್ನು ತಿಕ್ಕಿ ಪುಡಿ ಮಾಡಿ ಹಾಕಿತು. ಆಗ ಮೊದಲೇ ಮೂಗಿನ ತುದಿಯಲ್ಲಿ ಸಿಟ್ಟು ಅವರಿಗೆ. ಮೊದಲೇ ಕೋಪಿಸ್ತಾರಲ್ವೇ? ಕೋಪ ಬಂತು. ಅವರು ಸುಮ್ಮನೆ ಇದ್ರ. ಸಿಟ್ಟಿನ ಆವೇಶದಿಂದ ಶಾಪ ಕೊಟ್ಟರು. ಏನಂತ? ಯಾವ ಐಶ್ವರ್ಯ ಮದದಿಂದ ನೀನು ಮೆರೆಯುತ್ತಾ ಇದ್ಯೋ ನಿನ್ನ ಸುವಸ್ತುಗಳೆಲ್ಲ ಸಮುದ್ರ ಪಾಲಾಗಿ ಹೋಗಲಿ. ಅಷ್ಟೇ ಅಲ್ಲ, ಅಧಿಕಾರ ಉಂಟು ಅಂತ ಮೆರೆಯಬೇಡ, ಅಧಿಕಾರ ಭ್ರಷ್ಟನಾಗಿ ಹೋಗು ಅಂತ. ಅಧಿಕಾರ ಭ್ರಷ್ಟನಾಗತ್ತೆ ಶಾಪ ಕೊಟ್ಟರೆ. ಹೌದು. ಆಮೇಲೆ ಏನು ಮಾಡಿದ್ರು ಸುಲಭ? ಎಲ್ಲ ಹೋಯ್ತು. ಈಗಂತೂ ಅಲ್ಲಿ ಅಧಿಕಾರದಲ್ಲಿ ಇದ್ದಾನೆ. ನೀನು ಮಾಡಬೇಕಾದ್ದು ಏನು ಗೊತ್ತಾ? ಏನು? ಈಗ ನಿನಗೆ ಇದೊಂದು ಸಕಾಲ, ಏನು ಒಂದು ಸುಯೋಗವು. ನೀನು ನಿನ್ನವರನ್ನು ಒಡಗೂಡಿಕೊಂಡು ದೇವಲೋಕಕ್ಕೆ ಮುತ್ತಿಗೆ ಹಾಕಿ ದೇವಲೋಕವನ್ನು ನೀನು ಸ್ವಾಧೀನಪಡಿಸಬೇಕು. ಯಾಕೆ ಸ್ವಾಮಿ? ಹರಿದಗಣ
ನಿಮಗೆ ಏನು ಗೊತ್ತಿಲ್ಲದಂತ ವಿಚಾರವಲ್ಲ. ಇಲ್ಲಿಗೆ ಹೊಸತಾಗಿ ನೀವು ಬರುವುದಲ್ಲ. ಶೋಣಿತಾಪುರಕ್ಕೆ ಮೊದಲು ಕೂಡ ನೀವು ಬಂದವರೇ. ನಮ್ಮ ವಂಶದಲ್ಲಿ ಎಷ್ಟು ಮಂದಿ ಹುಟ್ಟಿದ್ದಾರೆ, ಎಷ್ಟು ಮಂದಿ ಸತ್ರು, ಏನೆಲ್ಲ ಮಾಡಿದ್ರು ಎಂಬುದು ಎಲ್ಲವೂ ನೀವು ಹರಿತವರಾಗಿದ್ದೀರಿ. ಎಲ್ಲ ಲೋಕ ಕಲ್ಯಾಣಾರ್ಥಕ್ಕಾಗಿ ದುಡಿದಿದ್ದೇನೆ. ನೀವು ಲೋಕ ಕಲ್ಯಾಣ ಅಂತ ಹೇಳ್ತಾ ಇದ್ದೀರಿ, ಆದ್ರೂ ಕೂಡ ನೀವು ತಿಳಿಯದಾಗೆ ಮಾಡ್ತಾ ಇದ್ದೀರಿ. ಹರಿಯಣ ಮುನಿಪದ ನೀರು ಯಾವುದು ಹಿಂದಕ್ಕಾದ್ರೆ ನನ್ನ ಅಂಚಲಾದ ಯಾರು ಪ್ರಹ್ಲಾದ ಅವರು ಸಾಮಾನ್ಯ ವ್ಯಕ್ತಿ. ಅವರು ನೋಡಿ ಲೋಕದಲ್ಲಿ ಯಾರಿಗೂ ಕೆಳಕನ್ನು ಮಾಡಿದಂತ ವ್ಯಕ್ತಿ ಅಲ್ಲ. ರಾಕ್ಷಸ ಕುಲದಲ್ಲಿ ಹುಟ್ಟಿದ್ರು ಕೂಡ ಕೇವಲ ಧರ್ಮ 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 ಎಂಬ ಹಾಗೆ ಹರಿಯನ್ನೇ ಪೂಜಿಸಿ ಹರಿಯನ್ನೇ ಮೆಚ್ಚಿಸಿ ಹರಿಭಕ್ತನಾಗಿ ಮುಂದುವರಿದ್ರು. ಹೌದು, ಅದಕ್ಕೆಲ್ಲ ಕಾರಣ ಏನು? ಹರಿಯ ನಿರೂಪಣೆ ಇಷ್ಟವೇ. ಆದ್ರೆ ಅಂಜನೆ ಮಾಡಿದ ನಮ್ಮವರನ್ನು ಮುಂದುವರಿಸುವುದು ಹೇಗೆ? ಆದ್ರೂ ಒಂದು ಸಮಯದಲ್ಲಿ ನನ್ನ ಅಜ್ಜನಿಗೆ ನನ್ನ ಮುತ್ತಜ್ಜನನ್ನು ಕೊಲ್ಲುವಂತಹ ಸಮಯದಲ್ಲಿ ಆ ನಾರಾಸ್ತಿಯೇ ಒಂದು ಅಭಯವನ್ನು ಕೊಟ್ಟಿದ್ದಾರಂತೆ. ಏನಂತೆ? ಪ್ರಹ್ಲಾದ, ನಿನ್ನ ವಂಶವನ್ನು 6 ತಲೆಮಾರಿನವರೆಗೆ ರಕ್ಷಣೆ ಮಾಡ್ತಾ ಬರ್ತೇನೆಂತ. ಹೇಗೆ? ಎಲ್ಲರೂ ಹರಿಭಕ್ತರಾಗಿ ಮೆರೆಯಿರಿ. ಮುಂದಕ್ಕೆ ಅವರಲ್ಲಿ ಮುಂದೆ ಮುಂದೆ ಹರಿಭಕ್ತರಾದ್ರೆ ಮತ್ತೆ ಮತ್ತೆ ನಿಮ್ಮ ವಂಶವನ್ನೇ ಕಾಪಾಡಿಕೊಂಡು ಬರ್ತೇನೆ. ಸರಿ ಅಲ್ವೇ? ಹಾಗಾದ್ರೆ ಏನಂತ ಹೇಳಿದ್ರು ಗೊತ್ತಾ? ಒಂದು ಸಮಯದಲ್ಲಿ ಹರಿಯನ್ನೇ ದ್ವೇಷ ಮಾಡಿದ ಕಾರಣಕ್ಕಾಗಿ ಅಜ್ಜ ನನಗೂ ಕೂಡ ಒಂದು ಶಾಪವನ್ನು ಕೊಟ್ಟಿದ್ದರು. ಮುಂದಕ್ಕೆ ನೀನು ಸ್ಥಾನಭ್ರಷ್ಟನಾಗ್ತಿ ಹರಿಯನ್ನು ಕೆಣಕಿದರೆ ಈ ರೀತಿಯಾದಂತಹ ಶಾಪವನ್ನು ಕೊಟ್ಟರು. ಆಗ ತಿಳ್ಕೊಂಡೆ ನಾನು ಹರಿಯ ಮಹಿಮೆ ಏನು. ಆಗ ಅಜ್ಜ ತಿಳಿಸಿದ್ದಿಷ್ಟೇ, ಹರಿಹರನಲ್ಲಿ ಭೇದ ಇಲ್ಲ ಮಗ. ನೋಡಿ, ಪ್ರಪಂಚದಲ್ಲಿ ನೋಡು, ಕಣ್ಣಿಗೆ ಕಾಣುವ ದೇವರು ಯಾರಂತ ನೋಡಿದ್ರೆ ಅದು ಬ್ರಾಹ್ಮಣರು. ಅವರನ್ನು ಪೂಜಿಸಿ ಅರ್ಚಿಸಿ ಮುನಿಗಳನ್ನು ಬದುಕುವುದಕ್ಕೆ ಬಿಡಿ. ಯಾಕೆ ಮುನಿಗಳು ಬೇಕು? ಋಷಿ ಮುನಿಗಳೆಲ್ಲ ಲೋಕ ಕಲ್ಯಾಣಕ್ಕಾಗಿ ಯಾಗ ಇತ್ಯಾದಿಗಳನ್ನೇ ಮಾಡಿ ಹವಿರ್ಭಾಗವನ್ನು ದೇವತೆಗಳಿಗೆ ಹವಿಸನ್ನಾಗಿ ಕೊಟ್ರೆ ನೋಡಿ, ಸಮಯಕ್ಕೆ ಸರಿಯಾಗಿ ಮಳೆಯೋ ಗಾಳಿಯೋ ಎಲ್ಲವೂ ಬಂದು ಕಾಲಕ್ಕೆ ಸರಿಯಾದಂತ ಮಳೆ ಬರ್ತದೆ. ಮಳೆಯಿಂದ ಈ ಇಳೆ ತಂಪಾಗ್ತದೆ. ತಂಪಾದ ದೆಸೆಯಿಂದಾಗಿ ಬೆಳೆ ಬೆಳೆಯುತ್ತದೆ. ಸಸ್ಯ ಸಂಪತ್ತು ವೃದ್ಧಿಯಾಗುತ್ತದೆ. ಮನುಜರಿಗೂ ಪ್ರಾಣಿ ಸಂಕುಲಗಳಿಗೂ ಬೆಳೆಯುವುದಕ್ಕೆ ಒಂದು ಅನುಕೂಲವಾಗಿ. ಲೋಕದಲ್ಲಿ ಯಾವ ರೋಗವೂ ಬರುವುದಿಲ್ಲ, ಯಾವ ದ್ವೇಷವೂ ಬರುವುದಿಲ್ಲ. ಎಲ್ಲದಕ್ಕೂ ದೇವರನ್ನು ಪೂಜಿಸು ಹೀಗೆ ನೀತಿ ಮಾತನ್ನು ಕೊಟ್ಟಿರವರು. ಅದಕ್ಕಾಗಿ ಯಾವ ಕಾರಣಕ್ಕೂ ನೀನು ದೇವತೆಗಳನ್ನು ಕೆಣಕಬೇಡ ಮಗನೇ. ಯಾವತ್ತಾದ್ರೂ ದೇವತೆಗಳನ್ನು ಕೆಣಕಿ ನಡೆದಿದ್ದ ಹೌದಾಗಿದ್ರೆ ನೀನು ಬಿಡು, ನಿನ್ನಿಂದಲೇ ಆದಂತ ವಂಶವೆಲ್ಲವೂ ನಾಶವಾಗುತ್ತದೆ. ಹಿಂದಕ್ಕೆ ಆದಂತ ಎಲ್ಲ ಕಥೆಗಳನ್ನು ಹೇಳಿದ್ರು. ಆದ್ರೆ ಈ ಸಮಯದಲ್ಲಿ ನಿಮ್ಮ ಒಂದು ಮಾತು ಹೇಳಬೇಕಾ? ನೀವು ಕೇಳ್ತೀರಾ? ಈಗ ದೇವೇಂದ್ರನಲ್ಲಿದ್ದಂತ ಸಂಪತ್ತಲ್ಲ ಏನಾಯ್ತು ಗೊತ್ತಾ? ಜಲಕ್ಕೆ ಹೋಯ್ತಲ್ಲ, ಜಲದಿ ಪಾಲಿಸಲಿ ದಾರಿದ್ರ್ಯ ಕೆಲ ಕಾಲವನ್ನು ಭವಿಸಲಿ ಹಿರಿಯನಾಜ್ಞೆಯ ಮೀರಲು ಏನಾಗಬಹುದು ಕೊರತೆ ಇಲ್ಲೆಂಬವರಿಗೆ ಬಲು ಭಾಗ್ಯ ಇರುವುದು ಈ ಲೋಕಗಳು ಜಲದಿ ಪಾಲಾಗಿ ಹೋಗಲಿ. ಪ್ರಪಂಚದಲ್ಲಿ ಯಾರು ಹಾಳಾದ್ರೂ ಹೋದ್ರೆ ಏನಂತೆ, ಮತ್ತೊಬ್ಬ ಒಳ್ಳೆದಾದ್ರೆ ಏನು? ನಾವು ಯಾವತ್ತು ಯಾವ ಕಾರಣಕ್ಕೂ ಕೆಡಕು ಮಾಡದ ಕೂಡದು. ಈಗ ದೇವೇಂದ್ರನಲ್ಲಿದ್ದಂತ ಸಂಪತ್ತನ್ನು ದೂರಾಶರ ಶಾಪ ನಿಮಿತ್ತವಾಗಿ ಎಲ್ಲವನ್ನೂ ಕಳೆಕೊಂಡು ಹೋದ. ಹಾಗಾದ್ರೆ ಅವ ಯಾಕೆ ನೀರು ಹೇಳಿದ್ದು? ರಂಭಾದಿ ತರುಣಿಯರ ಸಂಪತ್ತೆಲ್ಲವೂ ನೀರು ಪಾಳಾದ ಮೇಲೆ ಅವನು ಕೂಡ ಜಾರ್ಲಿ ಸಮುದ್ರಕ್ಕೆ ಜಲದಲ್ಲಿ ಮುಳುಗಲಿ, ಅವನ ಪೀಠವು ಮುಳುಗಿ ಹೋಗ್ಲಿ. ನಮಗೇನಂತೆ? ಎಲ್ಲಿ ಹೋದ್ರಿ ನಮಗೇನು? ಒಂದು ಸ್ವಾಮಿ, ನಮ್ಮ ಶೋಣಿತಾಪುರ ಹೇಗೆ ಉಂಟಂತ ನೋಡಿದಿರಲ್ಲ. ಇಲ್ಲಿ ಏನಾದ್ರು ಸಂಪತ್ತು ಸೌಭಾಗ್ಯಕ್ಕೆ ಕಡಿಮೆಯ? ಮತ್ತೊಬ್ಬರಲ್ಲಿ ಭಿಕ್ಷೆ ಕೇಳೋದಕ್ಕಾಗಿ ನಮ್ಮವರು ಹೋಗಿದ್ದಾರ? ಯಾವ ಕಾರಣಕ್ಕೂ ಹೋಗ್ಲಿಲ್ಲ. ಶೋಣಿತಾಪುರದಲ್ಲಿ ಬಲಿಚಕ್ರವರ್ತಿ ಆಳ್ವಿಕೆಯಲ್ಲಿ ಒಂದು ತೊತ್ತಿಗೂ ಯಾವ ಕಾರಣಕ್ಕೂ ಮತ್ತೊಬ್ಬರಲ್ಲಿ ಭಿಕ್ಷೆ ಬೇಡುವಂತ ಆ ಕಾರಣವೇ ನಡೆಯುವುದಕ್ಕೆ ಸಾಧ್ಯವಿಲ್ಲ. ನೋಡಿ, ಎಲ್ಲ ಏನು ಕಷ್ಟ ಬಂದ್ರು ಬಲಿಚಕ್ರವರ್ತಿ ಒಬ್ಬ ಕಾರಣವಾಗ್ತಾನೆ. ಹಾಗಾದ್ರೆ ಸುರಪತಿ ಯೋಚನೆ ಮಾಡಬೇಕಿತ್ತು. ತನ್ನವರತ್ತ ದೇವತೆಗಳಿಗೆ ಮಾತ್ರವಲ್ಲ, ಪ್ರಪಂಚದಲ್ಲಿ 3 ಲೋಕದಲ್ಲಿ ದೇವೇಂದ್ರನೇ ಒಡೆಯ. ಎಲ್ಲರೂ ಬೆರಳು ತೋರಿಸಿದ್ರೆ ಅವ ಸ್ವಲ್ಪ ಯೋಚನೆ ಮಾಡಬೇಕು. ಕೇವಲ ಒಬ್ಬ ಮುನಿಪಣ ತಂದಂತ ಪುಷ್ಪಕಮಾಲೆ
ಸೇವೆಯನ್ನೇ ಅವನು ಸ್ವೀಕರಿಸಿದ್ ಯಾಕೆ ಕೊಟ್ಟಂತ ಯೋಚನೆ ಮಾಡುವುದನ್ನು ಬಿಟ್ಟು ಕೇವಲ ಮೂಕ ಪ್ರಾಣಿಯ ಸುಂಡಿನೊಳಗೆ ಕೊಟ್ರೆ ಅದಕ್ಕೆ ಏನು ಮರ್ಮ ತಿಳಿಯಿತು. ಸರಿ, ಮೂಕ ಪ್ರಾಣಿಗೆ ತಿಳಿಯದು ಮತ್ತೆ ಬುದ್ಧಿವಂತ ಈತನಿಗೆ ತಿಳಿಯುತ್ತ. ಹಾಗಾದ್ರೆ ಇವ ಮೂಕನಾಗಬೇಕೋ ಬೇಡವಾ? ಅನುಭವಿಸಲಿ ಸ್ವಾಮಿ, ಅವರಿಗೆ ಬಂದಂತ ಕಷ್ಟಗಳನ್ನು ಅನುಭವಿಸಲಿ, ಕೆಲವು ಕಾಲಗಳವರೆಗೆ ಅನುಭವಿಸಲಿ. ಅಧಿಕಾರವು ಇಲ್ಲದೆ ಕೆಲವರಿದ್ದಾರೆ ನೋಡಿ. ಈಗಲೂ ಅಧಿಕಾರದ ಮತ ಇರುವಾಗ ನಾವು ಕಾಳಿ ಹಿಡಿದ್ರು ಕೂಡ ಯಾರು ನಿಮ್ಮನ್ನು ಕೇಳುವುದಿಲ್ಲ. ಅವರಿಗೆ ಅಧಿಕಾರಕ್ಕೆ ಬೇಕಾಗಿ ಹೀಗೆ ಬರ್ತಾರೆ. ಅಧಿಕಾರ ಇರುವಂತ ಸಮಯದಲ್ಲಿ ಹೋಗಿ ಅವರ ಶರಣರಾಗಿ ಯಾರು ನಿಮ್ಮನ್ನು ಕೇಳುವುದಿಲ್ಲ. ಆದ್ರೂ ಕೂಡ ಹಾಗೆ ಸುರಪ್ಪನಿಗೆ ಮತ್ತೊಬ್ಬ ಶರಣಾದ್ರೂ ಕೂಡ ಮದಾಂತರಾದ. ಹಾಗಾದ್ರೆ ಅವನು ಎಷ್ಟರವರೆಗೆ ಮದ ಏರಿದನಂದ್ರೆ ಈ ಪ್ರಪಂಚದಲ್ಲಿ ಅವನೊಬ್ಬ ಉಳಿಯಬೇಕಾದ್ರೆ ಮುನಿಪಳೆ ಕಾರಣವಾಗಿಲ್ವೇ? ಹೌದು, ಲೋಕವನ್ನೇ ಉಳಿಸುವುದಕ್ಕಾಗಿ ಮುನಿಗಳೆಲ್ಲ ಕಾರಣವಾಗ್ತಾರೆ. ಅಂತ ಮುನಿಪಳಿಗೊಂದು ಮರ್ಯಾದೆ ಕೊಡದವ ಮತ್ತೆ ಅವನಿಗೆ ಇಂಥದಕ್ಕೆ ಯೋಗ್ಯತೆ ಹಾಳಾಗಿ ಹೋಗ್ಲಿ. ನಿಮಗೆ ಯಾಕೆ, ನನಗೆ ಯಾಕೆ? ತಡಿ ತಡಿ, ನೋವುಂಟಾಗಬೇಕು ಎನ್ನುವಂತ ಉದ್ದೇಶದಿಂದ ಈ ರೀತಿಯ ಮಾತನ್ನಾಡಿದ್ದಲ್ಲ. ಮತ್ತೆ ಸೃಷ್ಟಿ, ಸ್ಥಿತಿ, ಲಯ ಈ ಮೂರು ಕಾರ್ಯಗಳು ನಿರಂತರವಾಗಿ ಸಾಗಬೇಕಿದ್ರೆ ಇದಕ್ಕೆ ಪೂರಕ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಅದು ನಾನು ಮಾತ್ರ. ಓ ಸ್ವಾಮಿ, ಕೊಟ್ಟವರಿದ್ದಾರೆ, ಪಡೆದವರಿದ್ದಾರೆ. ಮೂರು ಮೂರ್ತಿಗಳು ಕೊಟ್ಟದ್ದು ಸುರಲೋಕವನ್ನು. ಹೌದು, ಪಡೆದವ ಸುರಪತಿ. ಅವನಿಗೆ ಇಟ್ಟುಕೊಳ್ಳಿಕ್ಕೆ ಗೊತ್ತಿಲ್ವಾ? ಹಾಗಾದ್ರೆ ಕೊಟ್ಟವರಿಗೆ ಗೊತ್ತಿಲ್ವಾ ಇನ್ನು ಏನ್ ಮಾಡ್ಬೇಕಂತ ಅದರಲ್ಲಿ ಹೇಳಿ ನಮಗೇನು? ಇದೆಲ್ಲ ಆಗುವುದಕ್ಕೂ ಬಲವಾದ ಕಾರಣ ಇದೆ. ಈಗ ನಿನ್ನನ್ನೇ ನಾನು ಅಲ್ಲಿಗೆ ಅಧಿಕಾರಿಯಾಗಿ ಮೆರೆಯಬೇಕು ಅಂತ ಹೇಳುವುದಕ್ಕೂ ಬಲವಾದ ಕಾರಣ ಇದೆ. ನೀನು ಯಾವ ಕುಲದಲ್ಲಿ ಹುಟ್ಟಿದವ? ರಾಕ್ಷಸ ಕುಲದಲ್ಲಿ, ದಿತಿ ಕುಲದಲ್ಲಿ ಹುಟ್ಟಿದವ. ಅವರು ಯಾರು? ಅದಿತಿಯ ಮಕ್ಕಳು. ಹಾಗಾದ್ರೆ ನಿಮಗೆ ಅಣ್ಣ ತಮ್ಮಂದಿರ ಸಂಬಂಧ ಇಲ್ಲವೇ? ಅಪ್ಪ ಒಂದೇ, ತಾಯಿ ಬೇರೆ 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 ಬೇರೆ. ಹಾಗಿದ್ರು ಕೂಡ ಇನ್ನೊಬ್ಬ ಬಂದು ಅಲ್ಲಿ ಒಡೆತನವನ್ನು ಆತ ವಹಿಸಿಕೊಂಡು ಆಳುವುದಕ್ಕೂ ಯೋಗ್ಯತೆಯಲ್ಲಿ ನೀನೇ ಆಳುವುದಕ್ಕೂ ಎಷ್ಟು ಸಮಯ ಇದೆ ಯೋಚಿಸಿ ನೋಡಂತೆ. ನಿನ್ನ ತಮ್ಮಂದಿರ ಅಧಿಕಾರವನ್ನು ಮತ್ತೊಬ್ಬ ಕಿತ್ತುಕೊಂಡು ಇವರನ್ನು ದಿಕ್ಕಾಪಾಲಾಗಿ ಓಡಿಸುವಂತ ಚಂದ ನಿನಗೆ ಕಾಣಬೇಕು, ಅಥವಾ ಇರುವಂತಹ ಆ ದೇವಲೋಕದ ಒಡೆತನ ಯಾವುದುಂಟು ಅದನ್ನು ನಿನ್ನ ಒಡೆತನದಲ್ಲಿ ನೀನು ನೋಡಿಕೊಳ್ಳುವುದು ಒಳ್ಳೆತ? ಯೋಚನೆ ಮಾಡಿ ನೋಡು. ನಿನ್ನ ತಮ್ಮಂದಿರು ಸುಖಿಗಳಾಗಿ ಇರಬೇಕು, ದೇವಲೋಕ ಮತ್ತೊಬ್ಬರ ವಶ ಆಗಬಾರದು ಅಂತ ಇದ್ರೆ ನೀನು ದೇವಲೋಕ ಸ್ವಾಧೀನಪಡಿಸಿಕೊಳ್ಳಲೇಬೇಕು. ಓ ಸ್ವಾಮಿ, ಒಂದು ಮಾತು ಹೇಳಬೇಕ? ಮತ್ತೆ ಮತ್ತೆ ಸುರಪತಿಯ ಪೀಠವನ್ನು ಏರ್ಬೇಕಂತ ಹೇಳ್ತೀರಿ. ಸುರಪತಿಗಾಗಿ ನಾನು ಏರುದಲ್ಲ, ನಾರದ ಮುನಿಪ ಹೇಳಿದ ಮಾತ್ರಕ್ಕೆ ನಾನು ಹೋಗ್ತೇನೆ. ಆಗಲಿ, ನನಗಾಗಿ ಹೋಗ್ಬೇಕಾ? ನಿನ್ನ ತಮ್ಮಂದಿರು ಅವರು ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಹೋಗ್ಲಿ, ಆ ಅಧಿಕಾರ ಮತ್ತೊಬ್ಬರಿಗಿಂತ ನಿನ್ನಲ್ಲಿದ್ರೆ ಒಳ್ಳೇದಲ್ವಾ? ಕಾಲಕ್ರಮೇಣ ನಿಮ್ಮೊಳಗೆ ಒಳ್ಳೆತನ ಆಯಿತು. ನಿಮಗೆ ಯಾರು ಸಿಗದಕ್ಕೆ ನನ್ನಲ್ಲಿಗೆ ಬಂದದ? ನೀವು ಹಾಗಲ್ಲ, ನನ್ನ ಕಣ್ಣಲ್ಲಿ ತಿನ್ಲಿಕ್ಕೆ ಬಂದದ? ಹಾಗಲ್ಲ. ಮತ್ತೆ ನಿನ್ನ ತಮ್ಮಂದಿರು ಈಗ ಅಧಿಕಾರ ಭ್ರಷ್ಟರಾಗಿ ಹೋಗ್ಲಿ ಹೇಳುವುದಕ್ಕೆ ಕಾರಣ ಇದೆ. ಇದೇ ಮಾತನ್ನು ಸುರಪತಿಯಲ್ಲಿ ಹೇಳಿ ನಿನ್ನ ಅಣ್ಣ ಒಬ್ಬ ಬರ್ತಾನೆ, ಇಲ್ಲಿಯ ಪೀಠವನ್ನು ಉಳಿಸ್ತಾನಂತೆ, ಬರ್ಲಿ ಅಲ್ಲ ಅಂತ ಹೇಳ್ತಾನೆ.
ಏನು? ನಾನು ನಿನ್ನನ್ನೇ ಸೂಚಿಸುವುದಕ್ಕೂ ಕಾರಣ ಇದೆ. ಏನು? ದೂರ್ವಸರು ಕೊಟ್ಟ ಶಾಪಯ ಹೇಗೆ ಅಧಿಕಾರ ಭ್ರಷ್ಟನಾಗಿ ಹೋಗು, ಹೌದು. ಇಂಥವರೇ ಸ್ವಾಧೀನಪಡಿಸಿಕೊಳ್ಳಿ ಎಂಬುದಾಗಿ ಹೇಳಲಿಲ್ಲ. ಹಾಗಾದ್ರೆ ಅವ ಭ್ರಷ್ಟನಾಗದೇ ಇದ್ರೆ ಋಷಿಗಳು ಕೊಟ್ಟಂತ ಶಾಪವಾಕ್ಯ ಖುಷಿಯಾಗುವುದಿಲ್ಲ. ಅದು ಸತ್ಯ ಆಗಬೇಕು ಅಂತ ಆದ್ರೆ ನೀನು ಸ್ವಾಧೀನಪಡಿಸಿಕೊಳ್ಳಲೇಬೇಕು. ಮತ್ತೊಬ್ಬರು ಕೊಟ್ಟದಕ್ಕೆ ನಾನು ಅದನ್ನು ಉಳಿಸಿಕೊಳ್ಳಬೇಕು. ಆ ನಂತರ ನಿಮ್ಮಲ್ಲಿ ಸಖ್ಯತನ ಆದ್ರೆ ನಿನ್ನ ತಮ್ಮಂದ್ರೆ ನೀನು ಬಿಟ್ಟು ಕೊಡಬಹುದು. ದೊಡ್ಡದು ಕೊಡಲಿ ಸಣ್ಣದು ಕೊಡಲಿ, ಉಳಿಸಿಕೊಳ್ಳುವುದು ನಮ್ಮದಾಗಬೇಕು. ಹೌದು. ಒಟ್ಟಿಗೆ ಸುಲಭದ ಅಧಿಕಾರವನ್ನು ನಾವು ಪಡಬೇಕು. ಚಕ್ರವರ್ತಿ, ಇದು ಲೋಕ ಕಲ್ಯಾಣಕ್ಕಾಗಿ ಬೇಕಾಗಿ ದೇವಪೀಠವನ್ನು ಉಳಿದ ಇದ್ರೆ ಸುರಲೆಕ್ಕವೆಂಬುದು ಇಲ್ಲ ಅಲ್ಲಿ. ಬರೀ ಲೋಕ ಮಾತ್ರ, ಲೋಕವೇ ಇಲ್ಲ, ಎಲ್ಲವೂ ಜಾರ್ತದೆ. ಇನ್ನ ಸುರಲೋಕವೇ ಕೆಲಪದ ಜಲಕ್ಕೆ ಇದೆಯಲ್ಲ ಅಂತ ಹೇಳಿದ್ರಲ್ಲ. ಹೌದು. ಸಮುದ್ರ ಪಾಲ ಆಗಲಿ ಅವು ಶಾಪ ಕೊಟ್ಟದ್ದು ಹೀಗೆ. ನಿನ್ನ ಸುರಲೋಕದಲ್ಲಿ ಇದ್ದಂತ ಸಂಪತ್ತು ಸುರಲೋಕವೆಲ್ಲವೂ ಸಮುದ್ರ ಪಾಲ ಆಗಲಿ. ಹೇಗೆ ಆ ಭೂಮಿಯ ಜಾತ್ಯತ ಅದು ಮೇಲಿದ್ದ ಭೂಮಿ ಅಲ್ವಾ, ಮೇಲಿಂದ ಕೆಳಗೆ ಸಾರುವುದಕ್ಕೆ ಏನು ಕಷ್ಟ ಅಲ್ಲ. ಹೀಗೆ ಶಾಪ ಕೊಟ್ಟರು. ಪೀಠ ಎಂಬುದು ಅದು ಹೇಗೆ ಅಡಿಪಾಯ, ಅದು ಗಟ್ಟಿಯಾಗಿ ಉಂಟು, ಭದ್ರವಾಗಿ. ನಾನೊಬ್ಬ ಏರಿದೆ ಅಂದ್ರೆ ಬಲವಾಗಿ ನಿಲ್ಲುತ್ತದೆ ಎಂಬ ಮಾತು ನಿಮ್ಮದು. ಏನಾಗಲಿ ಮತ್ತೊಬ್ಬರನ್ನು ಉಳಿಸುವುದಕ್ಕೆ ತಮ್ಮ ಪ್ರಾಣವನ್ನಾದ್ರೂ ಕೊಟ್ಟು ಉಳಿಸಬೇಕು. ಇದು ನಿಮಗಾಗಿ ಸುರಪೀಠವನ್ನು ಉಳಿಸ್ತೇನೆ. ಹೋಗಿದೆ ಆಗ್ಲಿ, ಒಳಿತಾಗಿ. ನಾನು ಒಬ್ಬಳೆ ಹೋಗ್ತೇನೆ ಅಂತ ಹೇಳಿದ್ರೆ ಸಾಕ. ಇದ್ದಾರಲ್ಲ ನಮ್ಮವರು, ಇವರಿಗೂ ತುಂಬಾ ಸಮಯದ ಆಸೆ ಉಂಟು. ಒಳಗೆ ಸ್ವಲ್ಪ ದ್ವೇಷ ಉಂಟು. ನನ್ನಲ್ಲಿ ಹೇಳಿಕೊಳ್ಳಿಕ್ಕಾಗುದಿಲ್ಲ ಹಿಂದಿನ ದ್ವೇಷ. ಇದನ್ನು ತೀರಿಸುವಂತ ಸಮಯವೂ ಅವರಿಗೊಂದು ಅವಕಾಶವೂ ಸರಿ. ಎಲ್ಲಿ ನಮ್ಮವರು ಅಲ್ಲೇ
ಅವರೇ ರಕ್ಷಣೆ ಮಾಡ್ಲಿ. ಇದ್ದಕ್ಕಿದ್ದಂತೆ ನಮ್ಮನ್ನು ಕರೆಸಿದರಲ್ಲ, ಏನು ಕಾರಣ? ವಿಶಾಲವಾದಂತಹ ಶೋನಿತಾಪುರದ ಸಭೆ, ವಿದ್ವಾಂಸರು ನೆರೆದಿರುವಂತಹ ಸಭೆಯ ಮಧ್ಯಕ್ಕೆ ರಾರಾಜು ಸುತ್ತಿರುವಂತಹ ಪೀಠವನ್ನು ಅಲಂಕರಿಸಿದವರಿದ್ದೀರಿ ನೀವು. ಆ ಮಧ್ಯಕ್ಕೆ ಎಡ ಬಲದಲ್ಲಿ ನಮ್ಮವರು ಬರಲಿ ಎಂಬ ಹಾಗೆ ಕರೆಯಾಯಿತು. ಕರೆ ನಿಮ್ಮದ್ದನ್ನು ಆಲಿಸಿದಂತಹ ನಾವುಗಳು ಉಸ್ತುಗಳಾಗಿ ಯಾವುದೋ ಒಂದು ಕಾರ್ಯೋನ್ಮುಖದಿಂದಲಾಗಿ ತೊಡಗುವುದಕ್ಕೆ ಇದೆ ಎನ್ನುವುದನ್ನು ನಿರ್ಧರಿಸಿದಂತಹ ನಾವುಗಳು ಓಡೋಡಿಕೊಂಡವು ಬಂದವರಿದ್ದೇವೆ. ಕಾರಣವಿಲ್ಲದೆ ಕಾರ್ಯಕ್ಕೆ ನೀವು ಕೈಗೊಳ್ಳುವವರಲ್ಲ. ಕಾರಣವೇನು ಅಂತ ತಿಳಿಸಿ ನೆರವೇರಿಸಿ. ಆಸ್ಥಾನ ಪ್ರವೇಶ ಮಾಡುವರೆ ನಾವೇನು ಅಪ್ಪನನ್ನು ಕಾಯ್ತಾ ಇದ್ದವರು. ಒಂದು ನಿಬಂಧನೆ ಉಂಟು, ಒಂದು ಶಿಸ್ತು ಕ್ರಮ ನಿಯಮ ಅಂತ ಉಂಟು. ಅಪ್ಪನ ವಿನ ಯಾರಿಗೂ ಪ್ರವೇಶ ಇಲ್ಲ ಎಂಬುದಾಗಿ. ಸತ್ಯ ಪ್ರಭು, ನಿಮ್ಮ ಕರೆದು ಕೇಳ ಕ್ಷಣದಲ್ಲಿ ಎಲ್ಲರೂ ಬಹಳಷ್ಟು ಶೀಘ್ರವಾಗಿ ಬಂದಿದ್ದೇವೆ. ವಿಷಯ ಸ್ವಲ್ಪ ಮೊದಲೇ ಗೊತ್ತಾಗಿದೆ. ನಾರದರು ನಿಮ್ಮ ಬಳಿಗೆ ಬಂದಿದ್ದಾರೆ ಎಂದು ವಿಷಯ ಗೊತ್ತಾಗಿದೆ. ಗಹನ ವಿಷಯ ನಾವು ಸಂಭಾಷಣೆ ಮಾತಾಡ್ತಾ ಇದ್ದವರು. ಅದು ಸಂಭ್ರಮ ಮಾಡುತ್ತೇವಲ್ಲ, ಎಲ್ಲರಿಗೂ ಗೊತ್ತಿರಬೇಕಲ್ಲ. ವಿಷಯ ಸ್ಪಷ್ಟ ನಮಗೆ ಇನ್ನೂ ಕೂಡ ಗೊತ್ತಾಗಲಿಲ್ಲ. ಕಥೆ ಗೊತ್ತಾಗಲಿಲ್ಲ. ಗೌಪ್ಯವಾಗಿ ಅವರು ಇಲ್ಲಿ ಬರುವವರ ಏನು ಕಾರಣ, ನಮ್ಮನ್ನು ಕರೆಸುವ ಏನು ಕಾರಣ, ನಮ್ಮಿಂದ ಏನಾಗಬೇಕು ತಿಳಿಸಿ. ಅಯ್ಯೋ, ನಿಮ್ಮನ್ನು ಸಮೇತ ಕರೆಯಬೇಕಾದ್ರೆ ಒಂದೇ ಕಾರಣ. ಮಾನವಮಣಿ ಬಾಬಾದ ವಿಚಾರವೆಲ್ಲ ಅವರಿಗೆ ಗೊತ್ತು. ಆದ್ರೆ ಗೌಪ್ಯವಾದಂತ ವಿಚಾರ ನನ್ನಪ್ಪನೇ ಮಾತನಾಡಿ ನಾನು ಮುನಿಯೋ ಅತ್ತ ನಿರ್ಗಮ ಮಾಡಿದ. ಆದ್ರೆ ಕಾರಣ ಏನು ಗೊತ್ತಾ? ವಿಶೇಷವಾದಂತೆ ಇಲ್ಲಿಯ ಕಥೆಯಲ್ಲ, ಸುರೋಕದ ಕಥೆ. ಒಂದು ವಿಶೇಷವಾಗಿ ನಿಜವಾಗವೇ ಮನಸ್ಸಿಗೆ ಬೇಸರವಾಗ್ತಾ ಉಂಟು. ಆದ್ರೆ ಮತ್ತೊಂದು ಆಸೆಯು ಸರಿ. ಆದ್ರೆ ಏನ್ ಮಾಡುದು ಹೇಳು? ದುರ್ವೇಶನ ಶಾಪ ನಿಮಿತ್ತವಾಗಿ ಸುರಲೋಕದಲ್ಲಿ ತತ್ತ ವಸ್ತೆಲ್ಲವೂ ಸಮುದ್ರ ಪಾಲಾಯ್ತಂತೆ. ಕೇವಲ ಒಂದು ಸಿಂಹಾಸನ
ಉಳಿದಿದೆ, ಇದನ್ನಾದ್ರೂ ಉಳಿಸುವ ಬಳಿ ಚಕ್ರವರ್ತಿ ಹೀಗೆ ನಾರದ ಮಣಿ ಹೇಳಿದ್ರು. ನಮಗೆ ಬೇಡಂತ ಹೇಳಿದ್ರು ಕೂಡ ಆ ಪೀಠವನ್ನೇ ಉಳಿಸಿದೆ. ಹೌದಾದ್ರೆ ಸುರ ಗದ್ದಿಗೆ ಏರಿದಂತ ಯೋಗ್ಯತೆ ನಿನಗೆ ಉಂಟು. ಚಕ್ರವರ್ತಿ ಬರ್ತಾನೆ ಹುಟ್ಟಂತ ಏನು ಒತ್ತಡ ಹೆಸರಿಗೆ ಬರ್ತಿ ಕುಲವನ್ನು ಉದ್ಧರಿಸಬಹುದು ಅಂತ ಹೇಳಿದ್ರು. ಅದೇ ಮಾತಿಗಾಗಿ ನಿಮ್ಮೆಲ್ಲರ ಆಸೆಯ ಇಷ್ಟ ಹಾಗೆಲ್ವೇ ಸುರಲೋಕವನ್ನೇ ಪಡೆಯುವುದೇ ಬಿಡುವುದೇ ಯಾರು ನಿಮ್ಮ ಸ್ವರ್ಗಲೋಕದ ಅಧಿಕಾರ ನಮಗೆ ಸೇರಬೇಕಿತ್ತು. ಆದರೆ ಸುರಪ್ಪನು ಅರಳಿಯುವಂತಹ ಉದ್ದೇಶದಿಂದ ಬಿಟ್ಟವರು ನೀವು. ಈ ಕ್ಷಣದಲ್ಲಿ ಸುರಗದ್ದುಗೆಯನ್ನು ನೀರು ಏರಬೇಕು, ಅದೇ ನಮ್ಮ ಆಶಯವೂ ಆಗಿದೆ. ಸುರಲೋಕವನ್ನು ಸಭೆಯಲ್ಲಿ ಒಳ್ಳೆಯ ವಿಚಾರವನ್ನೇ ಮಂಡಿಸಿದ್ದೀರಿ. ಆ ಸುರಪಾಲ ಅವನಿಗೆ ಅಹಂಕಾರ ಇತ್ತು, ಅಥುರವಾದಂತ ಐಶ್ವರ್ಯ ದೇವಲೋಕದಲ್ಲಿ ಉಂಟು. ಯಾವ ಲೋಕಕ್ಕೂ ಮಿಗಿಲಾಲಿಸಿದಂತಹ ದೇವಲೋಕದಲ್ಲಿ ನಾವಿದ್ದೇವೆ. ನಮಗೆ ಸರಿ ಸಮಾನರು ಯಾರೂ ಇಲ್ಲ ಎನ್ನುವ ಹಾಗೆ ಅಹಂಕಾರಕ್ಕೆ ಸರಿಯಾದಂತ ಮದ್ದು ಮಾಡಿದ್ರು ದೂರ್ವಾಸರು ಅಲ್ಲವೇ. ಎಲ್ಲವೂ ಸಮುದ್ರ ಪಾಲಾಗಿ ಹೋಯಿತು. ನೀರು ಪಾಲಾಗಿ ಹೋದಂತ ವಸ್ತುಗಳಲ್ಲಿ ಉಳಿದದ್ದು ಸಿಂಹಾಸನ. ಇದನ್ನೂ ಉಳಿಸಿಕೊಳ್ಳುವುದಕ್ಕೆ ಗೊತ್ತಿಲ್ಲ ಆ ಪಾಪಿ ಮಗನಿಗೆ. ಆದುದರಿಂದ ದೇವಲೋಕದ ಕೈದಪ್ಪುವುದಕ್ಕಿಂತ ನಾವೆಲ್ಲರೂ ಒಂದಾಗೋಣ. ನಮ್ಮದಾದಂತಹ ಸೇನಾ ಬಲದಲ್ಲಿ ದೇವಲೋಕಕ್ಕೆ ಮುತ್ತಿಗೆಯನ್ನು ಹಾಕುವುದು, ಉಳಿಸುವುದಕ್ಕೆ ನಿನಗೇನಾಯ್ತಾ? ಸೌಖ್ಯ ಅಲ್ವಾ? ಹಾಗಲ್ಲ ಮತ್ತೆ ಹೆದರಿಕೆ ಆಗ್ತಾ ಉಂಟು. ಹಾಗಲ್ಲ, ಹೋಗುದಲ್ವಾ? ನನಗೆ ಸಂತೋಷ ಉಕ್ಕೇರಿ ಬಂದದ್ದು. ಒಬ್ಬಳ ಆರೋಗ್ಯ ಹಾಳಾದ್ರೆ ಎಲ್ಲರ ಆರೋಗ್ಯ ಹಾಳಾದಾಗೆ. ಇದು ಸಂತೋಷ ಪ್ರತೀಕ. ನೀನು ಹೊರಡುವಾಗಲೇ ಹೀಗೆ ಮಾಡಿದ್ರೆ ಮತ್ತೆ ಹೊರಡುವುದನ್ನು ನಿಲ್ಲಿಸಬೇಕು ನಾವು. ಹಾಗಲ್ಲ, ನಮಗೆ ಮೊದಲೇ ಗೊತ್ತಿತ್ತು ಏನು ಅವನ ದುರ್ಬುದ್ಧಿ ಎಂಬುದಾಗಿ. ಆ ದೇವೇಂದ್ರ ನೀವೇ ಯೋಚನೆ ಮಾಡ್ಬೇಕು. ಈ ಅಲ್ಪನಿಗೆ ಐಶ್ವರ್ಯ ಬಂದು ಏನು ಮಾಡ್ತಾನೆ? ಮಧ್ಯರಾತ್ರಿಯಲ್ಲಿ ತಿಂಗಳ ಬೆಳಕಿಗೆ ಕೊಡೆ ಹಿಡಿತಾನೆ. ಈ ಕತ್ತೆಗೆ ಯಾವಾದ್ರೂ ಕಸ್ತೂರಿ ಮಾಡಿ ಮನೆ ಗೊತ್ತಾಗೋದು ಇಲ್ಲ. ಹೌದಲ್ಲ? ಎಲ್ಲಿಯಾದ್ರೂ ಕಲೆಜಿಯಲ್ಲಿ ಮಲಗು. ಈ ಮಂಗನ ಕೈಗೆ ಮಾಣಿಕ್ಯ ಮಾಲೆಯನ್ನು ಕೊಟ್ಟರೆ ಏನಾಗ್ತದೆ? ಕುಂಡೆ ಎಲ್ಲಿಗೋ ಯೋಗ್ಯತೆಯನ್ನು ಹಾಳು ಮಾಡಿಬಿಡ್ತದೆ. ಹಾಗೆ ಆಗಿ ಹೋಗಿದೆ. ಆ ಹಣೆಮರ ಕಟ್ಟವನಿಗೆ ಅಷ್ಟ ಒಳ್ಳೆ ಅಧಿಕಾರ ಕೊಟ್ರೆ ಅದು ನಿಜವಾಗಿ ಹಾಳಾಗಿ ಹೋಗುವುದೇ. ನಾವು ಮೊದಲೇ ಎಷ್ಟು ನಿಮಗೆ ಹೇಳಿದ್ದೇವೆ,
ಒಮ್ಮೆ ಅಲ್ಲಿಗ ನಾವು ಏರಿ ಹೋಗುವ ಹಾ. ಅವನನ್ನು ಅತಿಕ್ರಮಣ ಮಾಡುವೆಂಬುದಾಗಿ ಹಾ. ನೀವೇ ಹೇಳಿದವರು. ಹೌದು. ಅವಸರ ಮಾಡುವುದು ಬೇಡ ಅಂತ ಹೇಳಿದವರು. ಎಲ್ಲದಕ್ಕೊಂದು ಕಾಲ ಅಂತ ಬರಬೇಕು. ಹೌದಲ್ಲ? ಯಾರಿಗಾದ್ರೂ ಒಂದು ಕಾಲ ಬರದೆ ಹಾ. ಅವ ಹೋಗುದಕ್ಕೆ ಆ ಸಾಧ್ಯ. ದೇವತೆಗಳಿಗೆ ನಾಲ್ಕು ಬಿಡ್ಬೇಕು, ಅದಕ್ಕೆ ನನ್ನನ್ನು ಬಿಡಿ, ಹಾ. ಅವರ ಅಹಂಕಾರ ಬಿಡ್ತೇನೆ. ಈಗ ನಿಮ್ಮನ್ನು ಮನದ ಆಸೆ ಇತ್ತಲ್ಲ, ಹಾ. ಅದು ನನಗೆ ಮೊದಲೇ ಗೊತ್ತು. ಹಾ. ಯಾಕಂದ್ರೆ ದೇವೇಂದ್ರನ ಮೇಲೆ ಒಂದು ಸೇಡುಂಟು, ಹಾ. ಇದನ್ನು ತೀರಿಸಿಕೊಳ್ಳಬೇಕು. ಇದಕ್ಕೆ ಕಾಲ ಬರಬೇಕು, ಕಾಲ ಬರಬೇಕು. ಹಾ. ಈಗ ಬಂತಲ್ಲ ನಿಮಗೆ. ಈಗ ಒಳ್ಳೆಯ ಕಾಲ ಬಂದಿದೆ, ನಮಗೆ ಒಳ್ಳೆಯ ಕಾಲ, ಅವನಿಗೆ ಹೋಗುವ ಕಾಲ ಬಂದಿದೆ. ಪ್ರಭು, ಹಾ. ಹಲ್ಲಿದ್ದಾಗ ಮಾತ್ರ ಏನಾದ್ರೂ ಗಟ್ಟಿಯ ವಸ್ತು ಜಗಿಬೇಕು. ಹಾ. ಹಲ್ಲು ಹೋದ್ಮೇಲೆ ಅಯ್ಯೋ ಹಾ. ಈಗ ಸಿಕ್ಕಿತಲ್ಲ ಕೈಗೆ ಅಂತ ಮಾಡಿದ್ರೆ ಪ್ರಯೋಜನ ಇಲ್ಲ. ಅದು ಸತ್ಯವೇ, ಮತ್ತೆ ತಗ್ಗಿಸಕ್ಕೆ ಆಗುದಿಲ್ಲ. ಹಾ. ಹಾ. ಈಗ ಸ್ವರ್ಗ ಲೋಕದ್ರೆ ಉಂಟಲ್ಲ, ಸ್ವಲ್ಪ ಕಾಲ ವಿಳಂಬ ಮಾಡಿದ್ರೆ ಅದು ತಪ್ಪಿ ಹೋಗ್ತದೆ. ಹಾ. ಅದಕ್ಕೆ ಅವಕಾಶ ನಾವು ಮಾಡಿಕೊಡ್ಬಾರ್ದು. ಮಾಡಿಕೊಡು. ಹೋಗುದಕ್ಕೆ ಮುನ್ನ ಅದಕ್ಕೊಂದು ಸಮಯ ಅಂತ ಇರ್ಬೇಕು. ಹಾ. ಯಾಕೆ ಹಾ. ಅದು ಇಳಿದಕ್ಕೆ ಒಂದು ಸಮಯ ಅಂತ ಉಂಟು. ಹೌದಾ? ಒಂದೇ ದಿವಸ ಎಲ್ಲ ಇಳಿದಿಲ್ಲ. ಹಾ. ಅದಕ್ಕೆ ಸಮಯ 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 ಹಾ. ದಾಟಿದ ಹಾಗೆ ಹಾ. ದೇವೇಂದ್ರನ ಮನಸ್ಸನ್ನು ಕುಗ್ಗಿಸಿ 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 ಹಾ. ಅವ ನರಳಬೇಕು. ಹಾ. ಆ ಸಮಯಕ್ಕೆ ನಾವು ಮುಟ್ಟಿ ಹಾ. ಅವನ ಮನಸ್ಸನ್ನು ಮಾನಸಿಕವಾಗಿ ಮಾಡಬೇಕು. ಅವನಿಗೆ ಮಾನಸಿಕ ಹಿಂಸೆ ಆಗಬೇಕು. ಅಲ್ವಾ? ಇಷ್ಟು ಮಾಡೋದಕ್ಕೆ ಇನ್ನು ತಡೆ ಯಾಕೆ? ಹಾ. ಇನ್ನು ಸಮಯ ಮತ್ತೆ ಬೇಕಾಯ್ತು. ನಮಗೆ ಬೇಗ ಆಲೋಚನೆ ಮಾಡಿದ್ರೆ ಹೌದು. ಹೌದು. ಯಾಕಂದ್ರೆ ಕೊಟ್ರಲ್ಲ ಹೌದು, ಅದನ್ನು ಬಿಡುವುದು ಯಾಕೆ? ಕೊಟ್ಟ ಮೇಲೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಪ್ರಯತ್ನ ಮಾಡು. ಮತ್ತೆ ನಮ್ಮ ಮುಂದುವರಿಸಬೇಕು. ನಮಗಷ್ಟು ಕೊಡ್ತದಂತ ನಮಗ ಗೊತ್ತಿಲ್ವಾ? ಮತ್ತೆ? ನಮ್ಮನ್ನೊಬ್ಬ ಸೋಲಿಸಿದವ ಉಂಟ? ಅವ್ರ್ತ ಯಾರಾದ್ರು ಅದಿಲ್ಲ. ಯಾಕ? ತಿರುಗಿ ಎಂತವರು ನೋಡಿದ್ದಾರೆ. ತಿರುಗಿ ನಿಂತ್ರೆ ಸಾಕು, ಮಗ ಕಾಣ್ಲಿಕ್ಕಿಲ್ಲ. ನೋಡು, ಸುರಲೋಕವನ್ನೇ ಸೇರಿ ಆ ದೇವತೆಗಳಲ್ಲಿ ಇಲ್ಲಿದ್ದಂತ ಮದವ ನಿಲ್ಲಿಸಿ ಸುರ ಪೀಠವನ್ನೇ ಏರಿ ನಾವೇನಂತ ತೋರಿಸಬೇಕು. ಹಾಗಾಗಿ ಯಾರು ತಡ ಮಾಡಿದವ ಇದ್ದಾರೆ ನಮ್ಮ ಸೇವಾ. ಒಬ್ಬೊಬ್ಬರು ಸೇವಾ ಬಲವನ್ನು ಲಕ್ಷ್ಯ ಮಾಡಿ ಎಲ್ಲ ಹೇಳಿ ಎದ್ದೇಳಿ ಎದ್ದೇಳಿ. ಆಯ್ತು ಹಿಡ್ಕೊಳ್ಳಿ. ಏಯ್, ನಿನಗೆ ಸ್ವಲ್ಪ ಅಧಿಕ ಪ್ರಸಂಗ. ಅವರು ಕೂತದ್ದೇ ನಮ್ಮ ಪುಣ್ಯ. ಎದ್ದು ಹೋದ್ರೆ ಯಾರಿಲ್ಲ. ಅವರು ನಮ್ಮ ಮನೆಗೂ ಹೇಳಲಿಕ್ಕಿಲ್ಲ, ಅವರು ಬೆಳಗ್ಗೆವರೆಗಿರ್ಲಿ. ಹೌದಾ? ಹೌದು, ಅವ ನಮ್ಮ ಬೆಂಬಲಿಗರು. ನಮ್ಮ ಬೆಂಬಲಿಗರು. ಹೋಗ್ಲಿಕ್ಕಿಲ್ಲ. ಅವರು ಇಲ್ಲೇ ಇರ್ಲಿ. ನಮ್ಮಲ್ಲಿ ಇದ್ದಷ್ಟು ಮಂದಿಯನ್ನು ಕರ್ಕೊಂಡು ಹೋಗುವ. ಮತ್ತೇನಂತ ನಾನು ಅದ್ಯಾಕೆ ಅಲ್ಲಿ ನಿಂತು ಬಿಟ್ಟದ್ದು? ನಿಂತದ್ದಲ್ಲ, ಹಾ. ನನ್ನನ್ನು ನಿಲ್ಲಿಸಿದ. ಹೌದಾ? ಹಾ. ಆಗ ಅತ್ತ ಎಳೆತಾ ಉಂಟು, ಈಗ ಇತ್ತ ಎಳೆತಾ ಉಂಟು. ಅದ್ಯಾಕೆ ಹಾಗೆ ಆಗುದು? ಯೋಚನೆ ನೋಡು. ಇದೇ ಸರಿ. ಇದು ಯಾವುದು? ಇದು ಸ್ವರ್ಗಲೋಕ. ದೇವಲೋಕದ ಹೊರದ್ವಾರ. ಮತ್ತು ನೋಡುವಂತ ಚಂದ ಮಿಣಿ ಮಿಣಿ ಹೊರಲೋಕದಲ್ಲೇ ಇಷ್ಟು ಚಂದ ಉಂಟು. ಮಿಣಿ 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 ನಾವು ಮಿಣಿ ಮಿಣಿ. ಭೂಮಿಯನ್ನೇ ಬಿಟ್ಟಾವಾಗ ಗೊತ್ತಾಯ್ತಲ್ಲ, ಇಲ್ಲಿಯ ಶಕ್ತಿಗೂ ಅಲ್ಲಿಯ ಶಕ್ತಿಗೂ ಏನು ವ್ಯತ್ಯಾಸ ಅಂತ ಗೊತ್ತಾಯ್ತು. ನಿಮಗೆ ಸೆಳೆತ ಶುರುವಾಗಲೇ ಗೊತ್ತಾಗಿದೆ. ಮತ್ತೆ ನಮ್ಮನ್ನು ಆಚೆ ಎಳೆಯುವಾಗ ಗೊತ್ತಾಯ್ತು ನಾವು ಬಿಟ್ಟಾಗಿದೆ ಅಂತ. ಬಿಟ್ಟಾಗಿದೆ ಅಂತ. ಹೌದು, ಹಾ. ನೋಡಿದ್ಯಾ? ಓ ಇದೇ ದ್ವಾರ. ಘೋರ. ನಾವು ಆಚೆ ಈಚೆ ನೋಡಿದ್ದೇವ, ನಾವು ಬರುವ ದಾರಿಯನ್ನು ನೋಡಿದ್ದು. ಹೆಬ್ಬಾಗಿಲು. ಹೆಬ್ಬಾಗಿಲು. ಸ್ವರ್ಗದ ಹೆಬ್ಬಾಗಿಲು ಬರೆದಾಕಿದ್ದಾರೆ. ಏನು ಅಂತ? ಅಪ್ಪಣೆಯಿಂದ ಹೊರ ಪ್ರವೇಶವಿಲ್ಲ. ಪ್ರವೇಶವಿಲ್ಲ. ಬುದ್ಧಿವಂತರು ಮಾತ್ರ ಬರಬಹುದು. ನಮಗೆ ಬುದ್ಧಿಹೀನರಿಗೆ ಇಲ್ಲಿ ಪ್ರವೇಶ ಇಲ್ಲ. ನಮಗೇನು ಕಡಿಮೆಯ? ಬೇಕಿದ್ರೆ ಯಾರಿಗಾದ್ರೂ ಕ್ರಯಕ್ಕೆ ಕೊಟ್ಟೆವು, ಅಷ್ಟು ಬುದ್ಧಿ ಉಂಟು ಅದು ನಮಗೆ. ಕೂಡ ನಿನ್ನಲ್ಲಿ ಲೆಕ್ಕಾಚಾರವ. ಮತ್ತೆ ಆರಂಭಿಸಲು ಮುಗಿಸ್ಲಿಕ್ಕೆ ಗೊತ್ತಿಲ್ಲ ಅವನಿಗೆ. ಅಂದ್ರೆ ನಾವು ಬುದ್ಧಿ ಉಂಟು ಅವನಿಗೆ. ನಾವು ಕಾಣುವುದಿಲ್ಲ, ಕಂಡ್ರೆ ಮತ್ತೆ ಮತ್ತೊಬ್ಬರಿಗೆ ತೋರಿಸಲಿಕ್ಕೆ ಬಿಡ್ಲಿಕ್ಕಿಲ್ಲ. ಬಿಡು ಸಾಕು. ಕಂಡದ್ದು ಸ್ವಲ್ಪ ಸ್ವಲ್ಪವೇ ಜಾಸ್ತಿ. ಅದನ್ನು ಜಾಸ್ತಿ ಕಾಣಿಸಲಿಕ್ಕೆ ಹೋದ್ರೆ ಇಲ್ಲ ಇಲ್ಲ, ಅದು ನೀವಿರುವಾಗ ನಮ್ದು ನಡೀತದ. ಬೇಡ. ನಮ್ಮ
ಮುಂದೆ ಈಗ ನೀವೇ ಕಾಡಬೇಕು. ನಾನು ಕಾಣಬೇಕಂತಲ್ಲ, ನೀನು ಕಾಣಬೇಕಂತಲ್ಲ. ನಾವು ಬಂದಂತ ಕೆಲಸ ಇಲ್ಲಿ ಮುಂದೆ ಹೋಗ್ಬೇಕು. ಯಾರಿದ್ದಾರಂತ ನೋಡಿ ಅಲ್ಲಿ. ಏನಾಯ್ತು? ಇದು ಎಂತದ್ದು ಸೂಚನಾ ಫಲಕ? ಪ್ರಭು, ಹೇಳು. ಇದೆಂತದ್ದು? ಈ ದ್ವಾರದ ಬಳಿಯಲ್ಲಿ ಒಂದು ಗೊಂಬೆ ನಿಲ್ಲಿಸಿಬಿಟ್ಟಿದ್ದಾರೆ. ಹಾ, ಇಷ್ಟು ಬರಗಾಲ ಬಂತವನಿಗೆ. ಇದು ಯಾವ ವಿಧಂತ ಗೊತ್ತಾಗುದಿಲ್ಲ. ಎಲ್ಲ ಹೋಗಿದಾಗಿರುತ್ತ. ಒಬ್ಬ ದ್ವಾರಪಾಲಕನು ಕೂಡ ಸಮುದ್ರಕ್ಕೆ ಇಳಿದಾಗಿತ್ತ. ಮೇಲೆ ಕೆಲ ಅಭಿನಯ ಮಾತ್ರ, ಮಾತಾಡುದಿಲ್ಲ ಅದು. ಹೌದಾ? ಹಾ. ಹಾಗಾದ್ರೆ ಏನು ಸೂಚನಾ ಫಲಕ ಇಟ್ಟಿದ್ದಾರೆ? ಹೌದಾ? ಏನು ಮಾಡುದು? ಒಂದು ಸಂಗತಿ ಮಾಡಿ, ಊಹಕ ಮೋಸ ಇರ್ಬೋದು. ಅದಿಯಾಕೆ ಅದು ಬೇಡ. 3 ತುಂಡು ಮಾಡಿ ಸಮುದ್ರಕ್ಕೆ ಬೀಸಾಡಿ. ಏಯ್, ಆಯ್ತಾ? ತುಂಡು ಮಾಡಿ ಆಯ್ತಾ? ಇನ್ನೊಂದು ಇರ್ಲಿ ಅದು 3 ತಿಂಗಳು. ಅಲ್ಲ, 3 ತುಂಡು ಮಾಡಿದೆ. ಒಂದು ತುಂಡು ಇಲ್ಲಿ ಬಿದ್ದಿರ ಸರಿ ಹುಡುಕು ಉಂಟಾ ನೋಡಿ. ಇಲ್ಲಿ ಬಾರ. ನಿಮ್ಗೆ ಅವ ಹೇಳಿದ್ದಾನೆ ಅವ. ಈ ಇವ ಇದ್ದಾನೆ ಮಾರಿ ಸಂತಾನ. ಅಲ್ಲ, ನಿಮಗೆ ಒಂದು ತುಂಡು ತಿನ್ನುವ ಯಾವ ಹುಚ್ಚು ಮಾರ ಇದ್ದು ಸಮಯದಲ್ಲಿ ಏ, ಎತ್ತಳು. ನಾವು ತುಂಡು ಬೇಯಿಸದೆ ತಿನ್ನುವರು ಗೊತ್ತುಂಟು. ಹೌದಾ? ಬೇಯಿಸದೆ ತಿನ್ನದೆ ಬೇಗ ಹೋಗ್ತೀರಿ. ತುಂಡಿನ ವಿಷಯ ಮಾತಾಡ್ಲಿಕ್ಕೆ ಇಲ್ಲ. ಹಸಿ ಹಸಿ ಈಗ ತಿಂತೇವೆ. ತುಂಡು ಯಾರಿಗೂ ಬೇಡ. ನಿನ್ನನ್ನೇ ತಿಂತೇವೆ. ಯಾರಿಗೆ? ನಿನ್ನನ್ನು. ಹೌದಾ? ಎಲ್ಲ ತುಂಡಿಗೆ ಹೆದರಿಕೊಂಡ್ರೆ ಅದರ ಬೆಲೆಯೇ ಕುಸಿದಿ. ಹೌದಪ್ಪ. ಹೋಗ, ಅಲ್ಲಿ ಅದು ಹೋಗು. ತಿನ್ನದವರಿಗೆ ಮೊದಲಿಂದ ಇಲ್ಲ. ಅಲ್ಲಿ ಹೋಗ. ಏಯ್, ಅಲ್ಲಿ ಹೋಗು. ನೀನು ಹುಚ್ಚನ? ಯಾರು? ಒಬ್ಬನೇ ಮಾತನಾಡ್ತಿದ್ದಿ. ಒಬ್ಬನೇ ಮಾತಾಡಿದಲ್ಲ. ಮತ್ತೆ? ನೋಡಿ, ಈ ಕಡೆದ ಜೊತೆ ಉಂಟು ನನಗೆ. ಹೌದಾ? ಮತ್ತೆ? ಏಯ್, ಅದು ತಿಂದ್ರೆ ಸಾಯ್ತೇವೆ, ಇದು ತಿಂದು ಸಾಯ್ತೇವೆ. ಹೌದು. ಸಾಯುವುದಕ್ಕೆ ರೋಗ ಕೊಡುದು ಯಾರು? ಯಾರು? ನೀವಲ್ವ ಅಲ್ಲಿಂದ? ಛೆ, ನಾವು ಕೊಡುದಲ್ಲ. ಮತ್ತೆ? ಕೆಲವರು ಪ್ರಚಾರ ಮಾತ್ರ ಮಾಡುದು, ಎಂತ? ಸಾಯುದಿಲ್ಲ. ಹೌದಾ? ಸುಮ್ಮನೆ ಹೆದರಿಸುದು ಮಾತ್ರ. ಆದ್ರೂ ಸಾಯಿಲಿ ಅಂತ. ಹೌದೌದು, ಹೆದರಿ ಆದ್ರೂ ಸಾಯಿಲಿ ಅಂತ ಹೌದು. ಹೆಸರು ಅದಕ್ಕೆಲೇ ಬರ್ತದಲ್ಲ. ಆಹಾ. ಹಾಗೆ ರೋಗ ಎಲ್ಲ ಮೊದಲೇ ಇತ್ತು. ಇತ್ತು, ಅದು ಇದ್ರೂ ಕೂಡ ಗೊತ್ತಾಗಿಲ್ಲ. ಗೊತ್ತಾಗುದಿಲ್ಲ. ಹೌದು. ಮತ್ತೆ ಹೀಗೆ ಅನರ್ಥ ಮಾಡಿದ್ರೆ ಮತ್ತೆ ಸಾಯದೆ ಮತ್ತೆಂತ? ಹೀಗೆ ಅನ್ನಕ್ಕಂದ್ರೆ ನನ್ನನ್ನೆಂತದ್ದು ತೋರಿಸಿದ್ರು. ನಿನಗೇನು ತೊಂದರೆ ಆಗ್ಲಿಲ್ಲಲ್ಲ? ನನಗೆ ಏನು ತೊಂದ್ರೆ? ನಿನ್ನನ್ನು ನಮ್ಗೆ ಕೊಂಡು ಎಂತದ್ದು ನೀನೇ- ನೀನೇ ದೊಡ್ಡ ಉತ್ಪಾತ ಪಿಂಡ ಇಲ್ಲಿ ಅದು ಗೊತ್ತಾಗಿದೆ ನಮಗೆ. ಎಂತದನ್ನು ಕಳ್ಕೊಂಡಿದ್ದಾರೆ? ಅಂತದನ್ನು ಮಾಡಿದ್ದು ನಾವಂತ ಭಾವಿಸುದ. ಮತ್ತೆ ಇಷ್ಟು ಮಂದಿ ನಾವು ಬರ್ತಾ ಇದ್ದೇವೆ. ಹೌದು. ಇನ್ನೆಂತದಲ್ಲಿ ಅಭಿನಯ, ಕಣ್ಣು ಮುಚ್ಚಿ ಗುಬೆ ಹಾಗೆ ಕುಳಿತುಕೊಂಡದ್ದು. ಇಲ್ಲಪ್ಪ. ಮತ್ತೆ ನಮ್ಮ ಅಭಿನಯ ಎಂತದೂ ಇಲ್ಲ. ಮತ್ತೆ ಯಾರನ್ನು ಮಂಗ ಮಾಡೋದು ನೀನು? ಮಂಗ ಮಾಡು. ಯಾರಿಗೆ ಮೋಸ ಮಾಡೋದು? ಆಹಾ. ನಿನ್ನ ಅಭ್ಯಾಸ ಅಂತದ್ದು ಅಲ್ಲ, ಗೊತ್ತಾಗಿಲ್ಲ. ನಾವು ಜಯಮಾನವೇ ಇಲ್ಲ. ಅಂತದ್ದು ಜಯಮಾನ ಇಲ್ಲ. ನಾವಾಗಿ ಬಂದದ್ದಲ್ಲ. ಮಾತಾಡು. ನಮ್ಮೊಡೆಯ ದಣಿಗಳು. ಇದ್ದಾರೆ. ಹೌದಾ? ನಮ್ಮ ದಣಿಗಳು. ನನಗೆ ನೀವು ಬರುವಾಗಲೇ ಗೊತ್ತಾಗಿದೆ. ಹಾ. ತುಂಬಾ ಆಚೆ ಕಡೆಯಿಂದ ಬೊಬ್ಬೆ ಕೇಳ್ತಾ ಇತ್ತು. ಏನು? ಯಾರಾದ್ರೂ ಇಲ್ಲಿ ಬರ್ತಾ ಇದ್ದಾರಂತಲೇ ಗೊತ್ತಾಯ್ತು. ದೇವತೆಗಳಿಗೆ ಅದೊಂದು ಸೂಚನೆ ಮೊದಲೇ ಗೊತ್ತಾಗ್ತದೆ. ಹೌದು. ಮರಳಿ, ಓ, ನೀನು ಯಾರು? ನಾನಿಲ್ಲಿ ಒಡೆಯ. ಅವ ಹೇಳಿದ್ದೇನಂತ ಗೊತ್ತಾಯ್ತ? ಹೊಟ್ಟೆ ಹಾಕಿಲ್ ಬೆನ್ನನಿ ಬರಬೇಕು. ಒಡೆಯ ಅಂತ. ಒಡೆಯ ಅಂತ. ಹೌದು, 6 ಅಡಿ ಉದ್ದಕ್ಕೆ 3 ಅಡಿ ಅಗಲಕ್ಕೆ ನಾನೇ ಒಡೆಯ. ಇಲ್ಲಿಗ ಇಲ್ಲಿಗೆ? ನಾನು ಅಲ್ಲಿಗೆ. ಅಲ್ಲಿಗೆಲ್ಲ, ಇಲ್ಲಿಗೆ ಮಾತ್ರ. ಬಾಗಿಲು ಕಾಯುವವ. ಏಯ್, ಹಾ. ಬಾಗಿಲು ಕಾಯುವವರು. ಕವಾಟ ರಕ್ಷಕ ರು. ಏಯ್, ಏ, ನಿನ್ನ ರೂಗೆ ಮಣ್ಣು ಹಾಕಿತು. ಎತ್ತಕ್ಕೆ ರೂಕೆ ಮನ್ನ ರೂ ಎಂತದೆ? ಅಲ್ಲ, ಸೇರಿಸಬೇಕು. ನಮಗೆ ಸ್ವಲ್ಪ ಉಂಟು ಅದರಲ್ಲಿ. ಆ ಗೌರವ. ಕರುವನ್ನು ತೆಗಿಬೇಕು. ಏಯ್, ಬಹುವಚನ. ನೀನು ಒಬ್ಬನೇ ಮಾತನಾಡಿ ಸಾಯ್ತೇನೆ. ಯಾಕೆ? ಇನ್ನು ಮಾತನಾಡ್ಲಿಕ್ಕಿದ್ದಾರೆ. ತೊಂದ್ರೆ ಇಲ್ಲ, ಎಷ್ಟು ಜನ ಬೇಕಾದ್ರೂ ಮಾತಾಡ್ಬೋದು. ಹೊತ್ತಿಗೆ ಮುಗಿದ್ರೆ ಆಯ್ತು. ಹೊತ್ತಿಗೆ ಮುಗಿಸಿದ್ರೆ ನಿನ್ನದು ಮುಗಿಸಿ ಹೋಗ್ತಿ, ಬಾಕಿಯವರು ಏನು ಮಾಡ್ತಾರೆ? ತೊಂದ್ರೆ ಇಲ್ಲ. ಅಧಿಕ ಪ್ರಸಂಗ ಇಲ್ಲ, ಇಂಥದ್ದೇ ಪ್ರಸಂಗ ಆಗ್ಬೇಕಾದ್ರೆ ನಾವೆಂತದ್ದು ಮಾಡುದು ಮತ್ತೆ? ಏಯ್, ಅದಕ್ಕೆ ನೀನು ಜನವ. ಅಲ್ಲ, ನಾನು ಜನ ಅಂತ ಹೇಳಿದಲ್ಲ. ನಿನಗೆ ಅದರ ಒಳಗೆ ಏನುಂಟು ಅದನ್ನು ಮಾಡಿ ಹೋಗು. ಆದಿತ್ತು, ಅದನ್ನೇ ಮಾಡ್ತೇನೆ. ನೋಡುವ, ಈಗ ನಿಮ್ಮ ಒಂದು ಪರಿಚಯ ಆಗ್ಬೇಕು. ನೀವು ಯಾರು, ಎಲ್ಲಿಂದ ಬಂದದ್ದು, ಯಾಕೆ ಬಂದದ್ದು, ನಿಮಗೆ ಬೇರೆ ಎಂತದ್ದು ಕೆಲಸ ಇಲ್ವಾ? ಸುಮ್ಮನೆ ಇಲ್ಲಿ ಬಂದು ನಿಂತಿ ಆ, ಅಲ್ಲ ಅಲ್ಲ, ಕೆಲಸ ಇಲ್ಲದವರಿಗೆ ನೀವು ಕೆಲಸ ಕೊಡ್ತೀರಿ. ಹಿಂದುಗಡೆಯಿಂದ ಹಾಕಿದ್ರೆ ಎದುರಿಂದ ಬರ್ಬೇಕು. ಎಲ್ಲಿಂದ ಅಲ್ಲ, ನಿನ್ನ ಅಧಿಕ ಪ್ರಶ್ನೆ. ಸ್ವಲ್ಪ ಅಧಿಕ ಪ್ರಸಂಗ ಅಂತ. ಅಧಿಕ ಪ್ರಸಂಗ ಅಲ್ಲ, ಮತ್ತೆಂತದು? ಅವ ಪ್ರಸಂಗದ ಒಳಗೆ ಇದ್ದಾನೆ. ನನಗೆ ಗೊತ್ತೇ ನೀನು ಇಲ್ಲ. ಸ್ವಲ್ಪ ಅಧಿಕ ಪ್ರಸಂಗ ಅಂತ ಹೇಳಿ. ಇಲ್ಲ ಇಲ್ಲ, ಇದು ಈಗ ನಿಮ್ಮ ವಿಷಯ ಬರ್ಲಿ ನೋಡುವ. ಗೊತ್ತಾಗ್ಲಿಲ್ವಾ? ಗೊತ್ತಾಗ್ಲಿಲ್ಲ. ನಾವು ಇಲ್ಲಿದ್ದವರಲ್ಲ, ಇಲ್ಲಿದ್ದವರಲ್ಲ. ಮತ್ತೆ ಸೋಳಿತಾಪುರದಿಂದ ಬಂದವರು. ಓ, ಗುಣಿತ ಬರದಿಂದ ಬಂದದವರ ಮೂಲದಿಂದ ಮೂಲ. ಹಾ. ಓ, ನಿಮ್ಮ ಮೂಲವೇ ಗೋಣಿಂದ. ನಿಕ್ಕಂಬಳೆ. ಯಾರು? ಇವನಿಗೆ ಕಿವಿಗೆ ಹೇಳುದಿಲ್ಲ. ಏನೇನು ಅಸಂಬದ್ಧ ಹೇಳ್ತಾ ಇದ್ದೆ. ಇಂಥದ್ದು ಗೋಳಿತಾಪುರ ಅಂದ್ರೆ ಅದನ್ನು ತೆಗೆ. ಇಲ್ಲಿ ನೋಡುವ. ತೆಗಿಯಲು. ಸೋಳಿತಾಪುರ. ಶೋಣಿತಾಪುರ. ಹೌದು. ಅಲ್ಲಿ ನೀವು ಎಂತದ್ದು ಮಾಡುದು? ನಾನು ಗೊಬ್ಬರದವರು. ಹೌದಾ? ಛೇ, ನನಗೆ ಕತ್ತರಿಸಿ ನಮ್ ನಿನ್ನ ಹಾಗೆ ಓರಿಗುಣಿಸುವವರ ನಾವು. ನಾನು ಒಂದು ದೊಡ್ಡ ಮುಂಡಾಸ ಕಟ್ಟಿ ಯಾವುದನ್ನು ಕೂಡ ನಂಬುದಿಲ್ಲ. ನಾನು ಗೊಬ್ಬರ ಹೊರದನ್ನು ಖಂಡಿತ ನಂಬಿಕೊಂಡಿದ್ದೆ. ನೋಡಿ, ಅದಕ್ಕೆ ಮೊದಲು ನೀನು ಅದನ್ನೇ ನೀನು ಮಾಡ್ತಿದ್ದವಲ್ಲ. ಅದಕ್ಕೆ ಅದಿತ್ತು ಮತ್ತೆ ಯಾವುದಕ್ಕೆ ಆಗಲಿ. ಅಲ್ಲ, ನೀನು ಅದನ್ನೇ ಮಾಡ್ತಿದ್ದವಲ್ಲ. ಮತ್ತೆಂತದ್ದು
ಮಾಡುದು ಹೌದು. ಅದನ್ನಾದ್ರೂ ಮಾಡು ಏನಿಲ್ಲದಕ್ಕೆ ಇಲ್ಲಿಗೆ ಜನ ಇಲ್ಲದಕ್ಕೆ ನೀನು ಈಗ ಒಂದು ಉದ್ಯೋಗ ಉಂಟಂತ ಆಗಿದೆ. ಒಳಗೆ ಕತ್ತರಿಸಿ ಮಗಡೆ ನಿನ್ನ ಯಾಕೆ? ನಾನು ಯಾರತ್ತ ಗೊತ್ತಾಗ್ಲಿಲ್ವಾ? ಗೊತ್ತಾಗ್ಲಿಲ್ಲ. ತ್ವರಿತ ಅಪರಾಧ ಅಧಿಕಾರಿ ನೀವು ಅಧಿಕಾರಿ? ಬಳಿ ಚಕ್ರವರ್ತಿ ಅಂದ್ರೆ ಓ ನೀವು ಬಲಿ ಚಕ್ರವರ್ತಿಯ? ಮತ್ತೆ? ನಮಸ್ಕಾರ ಒಡೆಯ. ಬಂತು. ಹೌದಾ? ಎಲ್ಲಿ ಬಂತಂತ? ನಮ್ಮ ಪ್ರಭುಗಳು ಹೌದಾ? ದೇವಲೋಕದಲ್ಲಿ ಸಂಸ್ಕಾರ ಉಳ್ಳವರು ಅಂತ ನಾವು ಕೇಳಿದ್ದೇವೆ. ನೀನು ದೊಡ್ಡ ಒಂದು ಜನದಾಗೆ ನಮಸ್ಕಾರ. ಇಲ್ಲ, ನಮಸ್ಕಾರ. ಅವರ ಯೋಗ್ಯತೆ ಏನು ನಿನ್ನದೊಂದು? ಇಲ್ಲ ನಾನು ಸ್ವಲ್ಪ ಬಗ್ಗೆ ನಮಸ್ಕಾರ ಮಾಡು. ಸದ್ಯಕ್ಕೆ ಈಗ ಬರ್ಬೇಕಾ ನಾನು? ಬಗ್ಗದಿದ್ರೆ ಬಗ್ಗಿಸುವುದಕ್ಕೆ ಬಂದವರು ಆದಿತ್ತು. ನಮಸ್ಕಾರ ಒಡೆಯ. ಆಯ್ತಲ್ಲ? ಇಲ್ಲಿಂದ ಬಗ್ಗಿದ್ರೆ ನಿನಗೊಂದು ಬದುಕುವುದಕ್ಕೆ ಅವಕಾಶ. ಹೌದು, ಬಾರಿ ಒಳ್ಳೇದಾಯ್ತು. ಮತ್ತೆ ನಿನಗೆ ಈ ಕೆಲಸ ಸಿಕ್ಕಿತ್ತು. ಆದಿತ್ತು. ಬಗ್ಗದೆ ಇದ್ದಲ್ಲಿ ನಿನ್ನ ತಲೆಯನ್ನು ಬಗ್ಗಿದವನು ಬಾಳಿಯಾನು. ಹೌದೌದು. ಇದು ಕತ್ತಿ ಎತ್ತಬೇಡಿ. ಏಯ್! ಅವ ಇದ್ದಾನ ಯಾರು? ಎಲ್ಲವನ್ನು ಕಳ್ಕೊಂಡವ. ಇಲ್ಲಿ ತಿರುಗಾಡಿ. ಯಾರು ಇಲ್ಲಿ. ನಮ್ಮನ್ನು ಕೇಳಲಿಕ್ಕೆ ಲೆಕ್ಕ ನಿನ್ನಲ್ಲಿ ನಾನಲ್ವಾ ಮಾತಾಡುದು? ಹೌದು. ನಿನಗೆ ಅಧಿಕ ಪ್ರಸಂಗ ಯಾಕೆ? ಮತ್ತೆ ಅವ ನಿನಗೆ ಯಾರಲ್ಲಿ ಹೇಗೆ ಮಾತಾಡಬೇಕಾದಿಲ್ಲ. ಯಾವ ಸಂಸ್ಕಾರ ಹೀರಣ ನೀನು? ನಾನು ನೀವೇ ಕೇಳಿದ ಅವ ಅಲ್ಲಿದ್ದಾನಂತ ಹೇಳಿದ್ದಲ್ವ? ಅವ ಇದ್ದಾನಲ್ಲಿ ಯಾರು ರಾಯರೇ? ಎಲ್ಲವನ್ನು ಕಳ್ಕೊಂಡವ. ಓ ನಮ್ಮ ಒಡೆಯರು ದೇವೇಂದ್ರ. ಹೌದೌದು. ಈಗ ನಿನಗೆ ಅರ್ಥ ಆಗ್ತದ? ಈಗ ಗೊತ್ತಾಗಿದೆ. ಗೊತ್ತಾಯ್ತಾ? ಗೊತ್ತಾಯ್ತು. ಅವನಲ್ಲಿ ಹೇಳ್ಬೇಕು, ಏನಂತ? ಪೀಠ ಉಳಿದಿದೆ, ಹೌದು. ಬಳಿ ಚಕ್ರವರ್ತಿಗೆ ಬಿಡಬೇಕು. ಹೌದಾ? ಬಿಡದೆ ಇದ್ದಲ್ಲಿ ನಮ್ಮವರು ನೋಡು, ಅತ್ತ ನೋಡು, ಇವರೆಲ್ಲ ಇತ್ತ ನೋಡು, ಎಲ್ಲ ಸುತ್ತ ನೋಡು, ಹೌದಪ್ಪ. ಮುತ್ತ ನೋಡು. ಮೊದಲೇ ಎಲ್ಲವನ್ನು ಕಳ್ಕೊಂಡ ಸುರಪತಿ ಹೌದೌದು. ಎಲ್ಲವನ್ನು ಕಳೆದು ಬೀದಿಯಲ್ಲಿ ನಿಲ್ಲಬೇಕಾದತ್ತಾದಿತ್ತು. ಅಲ್ಲ, ನಿಮಗೆ ವಿಷಯ ಗೊತ್ತಾಗಿದೆ, ಎಲ್ಲ ಕಳೆದು ಹೋಗಿದೆ, ಹಾ. ಒಂದು ಉಳಿದಿದೆ, ಅದನ್ನಾದ್ರೂ ಹೊತ್ತುಕೊಂಡು ಈ ಸಲ ಅದರಲ್ಲಿ ಕುತ್ಕೊಳ್ಳುವ ಅಂತ. ಯಾರು? ಅಲ್ಲ ನೀವು ನಿಮ್ದೊಂದು ಏಯ್, ಒತ್ತುಕೊಂಡು ಹೋಗ್ಲಿಕ್ಕೆ ಅದು ಕಬ್ಬಿಣದ ತುಂಡಲ್ಲ. ಹಾಗೆಲ್ಲ. ಅಧಿಕ ಪ್ರಸಂಗ. ನಿಮ್ದೊಂದು ಆಸೆ ಅದ್ರ ಒಳಗೆ ಉಂಟಲ್ಲ? ಏನು ಉಂಟಂತ ನಿನಗೆ ಗೊತ್ತಿಲ್ಲ. ಹೌದಾ? ಅದನ್ನು ಮತ್ತೆ ಪಡೆದ ಮೇಲೆ ಗೊತ್ತಾಗ್ತದೆ. ಹೌದಾ? ಆ ಪೀಠ ಯಾಕೆ ಉಳಿಸಿದೆ ಅಂತ ಹೌದೌದು. ಅದು ಅರ್ಥ ಆಗ್ಬೇಕು. ಆದಿತ್ತು ನೋಡುವ. ನೀನು ಅಲ್ಲಿಗೆ ಶರಣಾಗ್ಬೇಕು. ಆದಿತ್ತು. ಹೋಗಿ ಹೇಳು. ಆಯ್ತು. ಇವರು ನಾವು ಪರಿಚಯ ಕೇಳ್ಬೇಕಲ್ವಾ? ನಮಸ್ಕಾರ. ಎಂತದ್ದು? ನೀವು ಅವರೊಟ್ಟಿಗೆ ಬಂದಂತ ಗೊತ್ತಾಯ್ತು. ಹೌದು. ಇದು ತಮ್ಮ ಹೆಸರು ಸ್ವಲ್ಪ ನೋಡುವಾಗಲೇ ಗೊತ್ತಾಗಿದೆ, ಹಾ. ಸ್ವರ್ಪಾನ್ ಅಂತ. ಹಾ. ಹೌದಾ? ಇವತ್ತು ತಮ್ಮ ಬಳಿ ಶಂಬರ. ಹೌದಾ? ಎಲ್ಲ ಹೇಗೆ ಸಾಂಬಾರೆಲ್ಲ ಒಳ್ಳೇದುಂಟಲ್ಲ? ಇನ್ನ ಸಾಂಬಾರಿನ ಅಂಡೆಯಲ್ಲಿ ಮುಳುಗಿಸೇನು ಗೊತ್ತುಂಟ ತಲೆ ಹಿಡಿದು. ಅಲ್ಲ, ಬಲಿ ಸಾಂಬಾರ್. 3 ವರ್ಷ ಇಟ್ಲಕ್ಕೆ ತಲೆ ಹಾಕಬಾರ್ದು. ಬಲಿ ಚಕ್ರವರ್ತಿಯೊಂದಿಗೆ ಶಂಬರಾಸುರ. ಓ ಶಂಬರಾಸನ. ಅವ ಹೊಸತ್ತು ಮೊನ್ನೆ ಸೇರ್ಪಡೆಯಾದವ, ಮಾತಾಡ್ಲಿಕ್ಕೆ ಎದುರ್ತಾನೆ. ಹೌದಾ? ನೀನು ಅವನನ್ನೇ ತಿಕ್ಕುವುದೇನು? ಇಲ್ಲ, ತೊಂದರೆ ಇಲ್ಲ. ನನಗೆ ಗೊತ್ತಾಗ್ಲಿಲ್ಲ ಅಲ್ಲ. ಸರಿತಿ ನೀನು ಯಾರು ಸ್ವಲ್ಪ ಕೆಳಮಟ್ಟದಲ್ಲಿದ್ದಾರೆ ಅವರನ್ನು ಉಜ್ಜುವಂತೆ ನೋಡು. ನನಗೆ ಗೊತ್ತಾಗಬೇಕಲ್ಲ. ನನ್ನ ಹತ್ರ ಕೇಳೋಣ ಪರಿಚಯ. ಆಯ್ತು ಮಾರೆ, ಕೇಳುವ. ಅಯ್ಯೋ, ನಿನ್ನ ಒಂದು ಸ್ವರವೇ. ಏ, ನಮ್ಮ ಬಂಡವಾಳ ಅದೇ, ಬೇರೆ ಏನಿಲ್ಲ. ಹೌದಾ? ಹೌದೌದು. ಆದಿದೇವ. ಹಾ. ಇದು ನಮಸ್ಕಾರ. ಹಾ. ನಮ್ಮ ಹೆಸರು 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 ಹೇಳಿದ್ದಲ್ಲ ಆಗ. ಇಬ್ಬರದು ಒಂದೇ ಹೆಸರು. ಒಂದೇ ಅವಳಿಗೆ ಈಗ ಎಲ್ಲರ ಹೆಸರು ಬರೆದು ಇಟ್ಟರು ಕೂಡ ಅದು ಇಡ್ಲಿಕ್ಕೆ ಜಾಗ ಬೇಕಲ್ಲ. ತೊಂದರೆ ಇಲ್ಲ. ಅದು ಸಮುದ್ರಕ್ಕೆ ಹೋಗುದಿಲ್ವಾ? ಅಲ್ಲ, ಈಗ ನೀನೇ ಉಳಿತೀವಿ. ಓ ಹಾಗೆಲ್ಲ. ಅಂದ್ರೆ ಮುಂದೆ ಕೊಂಡೋಗ್ಬೇಡ ನೀನು, ಅದಕ್ಕೆ ಅಸಂಬದ್ಧ ಮಾಡ್ತಿ. ಇಲ್ಲ, ಬೇಡ. ಅಷ್ಟಕ್ಕೆ ನಿಲ್ಲಿಸಿ ಆಗಿದೆ ನಾವು. ಅವ ಜಂಬಾಸುರ. ಹೌದು, ಗೊತ್ತಾಯ್ತು. ವಿಷಯವನ್ನೆಲ್ಲ ಅಲ್ಲಿ ತಿಳಿಸ್ತೇನೆ. ಆಯ್ತು. ಆದಷ್ಟು ನೀವೊಂದು ಉಪಕಾರ ಮಾಡ್ಬೇಕು. ಏನು? ನಾನು ವಿಷಯವನ್ನು ಹೇಳಿ ಬರುವಷ್ಟರಲ್ಲಿಗೆ ಇಲ್ಲಿಗೆ ಸ್ವಲ್ಪ ಕಾದ್ರೆ. ನಿಮ್ಮ ಕಾಲಿಗೆ ಅಡ್ಡ ಬಿದ್ದಿದ್ದೇನೆ ನಾನು. ಸಾಕು, ಹೇಳು ಮೇಲೆ. ನೀನು ಇಲ್ಲಿಗೆ ಯಾಕೆ ಬಂದದ್ದು? ಬರುವುದಕ್ಕೆ ಕಾರಣ ಉಂಟು. ನೀನು ಕಾರಣ ಇಲ್ಲ. ಏನು ಕಾರಣ? ನಿಮ್ಮ ಅಪ್ಪನಂತೆ ದೂರದಲ್ಲಿ ಕಾವಲಿ ಮಾಡ್ತಾ ಇದ್ದ. ಈ ಅದು ಕಾರಣ ಅಲ್ಲ, ಮತ್ತೆ ಅಲ್ಲಿಂದ ಬರುವುದಕ್ಕೆ ಕಾರಣ. ಹಾಗೆ ಹೌದು. ನೀನು ಅಲ್ಲಿ ಎಂತದ್ದು ಮಾಡ್ತಿದ್ದದ್ದು? ಕಾವಲಿಗೆ ಮಾಡ್ತಾ ಇದ್ದ. ನೀನು ಅದು ಯಾವ ಹೊಸತು ಆರಂಭ ಆದ್ದು? ಅಲ್ಲ, ನೀವು ಕೊಟ್ಟ ಉದ್ಯೋಗವೇ ಕಾವಲು. ಕಾವಲು ಮಾಡ್ತಾ ಹಾ, ಇದ್ದ. ನೀನು ಭಟ ಅಲ್ಲಿ. ಹೌದು ರಾಣಿ. ನಿಮ್ಮ ಕೆಲಸದ ಮೇಲೆ ನಿಷ್ಠೆಯಿಂದ ನಾನು ಕೆಲಸ ಮಾಡ್ತಾ ಇದ್ದೆ. ನಿನ್ನನ್ನು ಅದಕ್ಕೆ ಅಲ್ಲೂ ಅಲ್ಲಿ ನೇಮಿಸಿದ್ದು. ಹೌದು. ಹಾ. ನಾನು ಈಶ್ವರ ಕೆಲಸ ಮಾಡುವ ಹೊತ್ತಲ್ಲಿ ಅಲ್ಲಿ ಚೀನಾ ತುಕಡಿ ಬಂದದ್ದು. ಎಂತದ್ದು? ಅದೇ
ಅದು ಅಲ್ಲಿಂದ ಒಂದು ಹೊಸತ್ತು ಬರ್ತದ. ಅದಲ್ಲ, ಅಲ್ಲಿಂದ ಬರ್ತಾರೆ ಅವರು. ಸೇನಾ ತುಕಡಿ. ಹೌದು. ಬಂದವರನ್ನೆಲ್ಲ ವಿಚಾರಣೆ ಮಾಡಿದೆ. ಯಾರು ನೀವು ಎಲ್ಲಿಂದ ಬಂದ, ಯಾಕೆ ಬಂದದ್ದು ಅಂತ ಕೇಳಿದೆ. ಏನ್ ಗೊತ್ತಾಯ್ತಾ? ಗೊತ್ತಾಯ್ತು. ಏನಂತೆ? ಬಂದವರು ಬಹಳ ದೂರದವರು. ಹೌದೇ? ಹೌದು. ಎಲ್ಲಿಂದಂತೆ? ಇದು ಶೋಣಿತಾಪುರದವರು. ಶೋಣಿತಾಪುರ. ಹೌದು. ನಮಗೆ ಹೊಸ್ತಲ್ಲ. ಯಾರಂತ? ಸರಿ. ಅವನ ಹೆಸರು ಬಲಿ. ಬಲಿ ಹೆಸರೇ ಬಲಿ ಅಲ್ಲ, ಬಲಿ ಆಗ್ಲಿಕ್ಕೆ ಬಂದ. ಅಲ್ಲ ಅಲ್ಲ, ಹೆಸರೇ ಬಲಿ ಚಕ್ರವರ್ತಿ. ಹೆಸರೇ ಬಲಿ ಚಕ್ರವರ್ತಿ. ಹೌದು. ಅವ ಮಾತ್ರ ಬಂದದಲ್ಲ, ಮತ್ತೆ ಅವನ ಜೊತೆಯಲ್ಲಿ ಕೆಲವರು ಇದ್ದಾರೆ ರಾಯರೇ. ಹೌದು. ಹಾಗೆ ಸೇನಾ ತುಕಡಿದ್ರೆ ಓಡ್ಲಿಕ್ಕೆ ಇರ್ಲೇಬೇಕಲ್ಲ. ಹೌದು. ಯಾರಂತೆ? ಬಂದವರು ಕೆಲವರು ಇದ್ದಾರೆ. ಮಂತ್ರಿ ಮಾರ್ಬಲ, ಬೋರಿ ಮಹಾಬಲ ಸಹಿತ. ಎಂತದ್ದು? ಅದೇ ಅದು ಹೆಸರ? ಅದೇ ಅಲ್ಲ, ಅವರ ಮಂತ್ರಿ ಮಂತ್ರಿ ಮಾರ್ಬಲ. ಹೌದು. ಪೂರಿ ಮಹಾಬಲ. ಮತ್ತೆ ಪೂರಿ ಮಹಾಬಲ ಸಹಿತ. ಅದೇ ಯಾರು ಅವನು? ಅದೇ ಒಟ್ಟಿಗೆ ಭೂರಿ ಮಾರ್ಬಲ ಸಹಿತ. ಹೌದು. ಎಲ್ಲರೂ ಬಂದಿದ್ದಾರೆ. ಬಂದದ್ದು ಯಾಕಂತ ಕೇಳಿದೆ. ಹೇಳಿದ್ಯಾ? ಉದ್ದೇಶಿದ್ದೇ ಬಂದದ್ದು. ಏನಂತೆ? ಬಹುಶಃ ಅವರಿಗೆ ಯಾರು ಹೇಳಿಕೊಟ್ಟದ್ದು ಏನು ಗೊತ್ತಾಗ್ಲಿಲ್ಲ ರಾಯರೇ. ಇಲ್ಲಿ ಏನಿಲ್ಲ ಅಂತ ಗೊತ್ತಾಗಿದೆ ಅವರಿಗೆ. ಹೌದು. ಹೌದೇ? ಹೌದೌದು. ಅದು ನಿನ್ನಲ್ಲಿ ಮಾತ್ರ ಅಂತ ಅಲ್ಲ, ಇಲ್ಲಿ ಅಂತ ಹೇಳಿ ಅಲ್ಲ, ಇಲ್ಲಿ ಇಲ್ಲ ಅಂತ ಗೊತ್ತಾಗ. ಸ್ವರ್ಗದಲ್ಲಿ ಏನಿಲ್ಲ. ಏನಿಲ್ಲ. ಓಹೋ ಹೋ ಹೋ. ಏನಿಲ್ಲ ಅಂತದ್ದು ಏನಿಲ್ಲ ಅಂತಲ್ಲ, ಅಲ್ಲಿ ಒಂದು ಪೀಠ ಉಂಟು. ಇನ್ನದು ಅದೆಲ್ಲ ಬೇಡ. ಹೌದು. ಎಂತದ್ದು? ಅಲ್ಲಿ ಒಂದು ಪೀಠ ಉಂಟ. ಹೌದು, ಉಂಟು. ಇದನ್ನಲ್ಲಿ ಹೇಳಿದ್ಯಾ? ಇಲ್ಲ ಇಲ್ಲಲ್ಲ, ನಾನು ಅವರಲ್ಲಿ ಹೇಳಿಲ್ಲ. ಅವರೇ ನನ್ನಲ್ಲಿ ಹೇಳಿದ್ರು. ಅದಕ್ಕೆ ನಾನು ವಿಷಯವನ್ನು ಹೇಳಿ ಬಂದಿದ್ದೇನೆ ಅವರಿಗೆ. ಸರಿ. ನೀವು ಅದಕ್ಕೆಲ್ಲ ಬಂದದಲ್ಲ, ಯಾಕೆ ಬಂದದಂತ ಹೇಳಿ. ಈ ಸಲ ನಿಮ್ಮ ಆಳ್ವಿಕೆಯನ್ನು ಸರಿ ಇಲ್ಲ ಅಂತ ಅವರಿಗೆ. ನಿನ್ನದು ತಲೆಗೆ ಬರ್ದ್ರೆ ಯಾರಲ್ಲಿ ಮಾತಾಡುದು ನೀನು? ಎಂತದ್ದು ಮತ್ತೆ? ತಪ್ಪಿತರ ಅದು ತಪ್ಪದೆ? ಹೌದಾ? ಗೊತ್ತಾಗಲಿಲ್ಲ. ಅದು ಸರಿ ಇದ್ರೆ ಆಯ್ತಲ್ಲ. ಹೌದು. ಬಂದವರಲ್ಲಿ ಕೇಳಿದೆ, ಏನು ಈ ಸಲ ಅವರಿಗೆ ಒಂದು ದೇವಲೋಕದ ಅಧಿಕಾರವನ್ನು ಬಿಟ್ಟು ಕೊಡ್ಬೇಕಂತೆ. ಕೊಡದೆ ಇದ್ದರೆ ಈ ಸಲ ನಮ್ಮನ್ನು ಬಡಿದು ಓಡಿಸಿ ಅವರು ಇಲ್ಲಿ ಕುಳಿತುಕೊಳ್ತಾರಂತೆ ಹೇಳಿದ್ದಾರೆ. ಹೌದೇ? ಹೌದು. ಅದಕ್ಕೆ ನಾವೆಲ್ಲ ಉತ್ತರ ಕೊಟ್ಟೆ. ನೀನು ಸುಮ್ಮನೆ ಗೊತ್ತೀಯಾ? ನಾನು ಸುಮ್ಮನೆ ಗೊತ್ತಿಲ್ಲ. ಏನು ಮಾಡಿದೆ? ಅವರು ಕೊಟ್ಟರು ನಾನು ಕೊಟ್ಟೆ, ಅವರು ಕೊಟ್ಟರು ನಾನು ಕೊಟ್ಟೆ. ಏನು ಕೊಟ್ಟದ್ದು? ಅವರು ಪೆಟ್ಟು ಕೊಟ್ಟದ್ದು ನಾನು. ಬಲಿಚಕ್ರವರ್ತಿ ಎಲ್ಲವರನ್ನ ಸೇರಿಸಿಕೊಂಡು ನಮ್ಮ ಮೇಲೆ ಏರಿ ಬಂದಿದ್ದಾನೆ. ತಡ ಮಾಡುವುದಲ್ಲ, ವಾಹನವನ್ನ ಯಾರಿಕೊಳ್ಳಿ, ಆಯುಧ ಬಾಣಿಗಳಾಗಿ ನಡೆಯೋಣ. ಸ್ವರ್ಗಲೋಕದ ಅಧಿಕಾರದಲ್ಲಿ ಮಿಂಚುತ್ತಾ ಇದ್ದೀರಾ, ಎಲ್ಲವನ್ನು ಕಳೆದುಕೊಂಡಿದ್ದೀರಾ. ಸ್ವರ್ಗದ ಪೀಠವೊಂದು ಮಾತ್ರ ಉಳಿದಿದೆ, ಕೊಟ್ಟು ಶರಣಾದರೆ ದಾರಿ, ಇಲ್ಲ ಮಾತ್ರ
ವೇಗವಾಗಿ ಬಂದಿದ್ಯಾ? ಹೌದು. ಬಂದ ದಾರಿಯಲ್ಲಿ ಹಿಂದೆ ನಡೆಯದರೆ ಸರಿ, ಇಲ್ಲದಿರ ಶಿರಗಡಿ. ಸಾಧನೆಯ ಸತ್ಫಲ ನಿನ್ನಂತ ದುಷ್ಟರಿಗೆ, ದುರ್ಜನರಿಗೆ, ದುರಹಂಕಾರಿಗಳಿಗೆ ವಿಷಮ ಜ್ವರದ ಅನುಭವ ತಂದಿತು. ಹಾಗಾಗಿ ಸ್ವರ್ಗಲೋಕದ ಅಪೇಕ್ಷೆ ಪಡಬೇಡ. ನಿನ್ನ ತುಪ್ಪದಿಂದ ವಿಷಮ ಜ್ವರವನ್ನು ಈ ಸಲ ಬಿಡಿಸ್ತೇನೆ. ನಿಮ್ಮನೆಯ ದೇವೇಂದ್ರ ಈ ಸಂದರ್ಭದಲ್ಲಿ ಅಡಿಗೆ ಬಿದ್ದರೂ ಕೂಡ ಮೂಗು ಮೇಲು ಅಂತ ತೋರಿಸಿಕೊಡುವಂತಹ ಸ್ವಭಾವ ನಿಮ್ಮದು. ಏನು ಮಾಡೋಣ, ಅತುಳೈಶ್ವರ್ಯದಿಂದ ತುಂಬಿರುವಂತಹ ದೇವಲೋಕದ ಸಮಸ್ತ ಸುವಸ್ತುಗಳನ್ನು ಕಳೆದುಕೊಂಡು ಶರೀರದ ಶಕ್ತಿಯನ್ನು ಕಳಕೊಂಡಂತ ಒಂದು ಕೋಡಗ ಮರದಲ್ಲಿ ಹೇಗೆ ನೇತಾಡ್ತದೋ ಹಾಗೆ ಸ್ಥಿತಿಯಾಗಿದವನದ್ದು. ಅಯ್ಯ, ನಿಮ್ಮೊಡೆಯನಿಗೆ ಹೇಳು, ಅವನದ್ದೇ ದಾರಿಯಲ್ಲಿ ನೀವು ಮುಂದೆ ಬಂದ ಉಂಟಾದ್ರೆ ಕಾಲು ಕಡ್ದು ಕೈಯಲ್ಲಿ ಕೊಟ್ಟದ್ದು ಗೊತ್ತು.
ಮಂದಿಯವರಿಗೆ ಹಿಂದೆ ತಿರುಗಿ ಸಾರಿ ಹಾ. ತಾಲೆಯನ್ನು ಕಡಿದು ಮತ್ತೆ ಎಂತದ್ದು ಉಂಟು ಬೇಕಲ್ಲ ಇರುವುದಾಗ ಒಂದು ನೀವು ಮಾಡಿದ್ದನ್ನು ನೀವೇ ಅನುಭವಿಸುವುದು. ಮಾರಿ ಸಂತಾನಗಳೇ ಸ್ವರ್ಗಲೋಕ ಪೀಠವನ್ನು ಪಡೆದಕ್ಕೆ ನಾವು ಬಂದದಲ್ಲ, ಇದನ್ನಿಲ್ಲೇ ಸ್ಥಿರವಾಗಿ ಉಳಿಸಿಕೊಳ್ಳಬೇಕು ಎಂಬ ಉದ್ದೇಶ ಬಂದದ್ದು. ಆಮೇಲೆ ಇಲ್ಲಿ ಅಧಿಕಾರ ನಮ್ಮ ಕೈವಶವಾಗಬೇಕು ಎಂಬುದಾಗಿ ಇಲ್ಲಿ ಬಂದಿದ್ದೇವೆ. ನೀವು ನಮ್ಮ ತಂಗಿಯ ಮಕ್ಕಳು, ನೀವು ಒಳ್ಳೆಯ ರೀತಿ ಬಾಳಬೇಕು ಎಂಬುದಾಗಿ ಅವಕಾಶ ಕೊಟ್ಟರೆ ನಿಮ್ಮ ತಲೆಗೆ ಬಹಳಷ್ಟು ಪಿತ್ತ ಏರಿ ಹೋಗ್ತದೆ. ಎಚ್ಚರಿಸ್ತಾ ಇದ್ದೇನೆ, ನಿಮಗೆ ಇಲ್ಲಿ ಉಳಿಯುವಂತ ಯೋಗ ಇಲ್ಲ, ಭಾಗ್ಯ ಇಲ್ಲ. ಇಲ್ಲಿಂದ ಓಡಿ ಹೋಗ್ತೇಲ್ಲ, ನಿನ್ನ ಓಡಿಸಬೇಕು. ಬಂದಿದ್ಯಾ? ಹೌದು. ನಿನಗೆ ಸ್ವರ್ಗಲೋಕದ ಅಧಿಕಾರವಲ್ಲ, ಯಮನಾಲಯದಲ್ಲಿ ಅಧಿಕಾರ. ಎಲ್ಲವೋ ಗತ್ತಿಗಟ್ಟವರೇ ನಿಮ್ಮನ್ನು ಸುಮನಸ ಎಂಬುದಾಗಿ ಹೇಳ್ತಾರೆ. ಯಾಕೆ ಯಾಕೆ ಹೇಳುವುದು? ಹೂವಿನಂತ ಮನಸ್ಸಿಲ್ಲ ಅವರು. ಅಸಂಬಂಧ ಪ್ರಲಾಪಿ. ಯಾಕೆ ಆ ಮಾತೆ ಅರ್ಥ ಗೊತ್ತು ನಿನಗೆ? ನಿನಗೆ ಒಳ್ಳೆ ಮನಸ್ಸು ಉಂಟು? ಮತ್ತೆಲ್ವಾ? ಒಳ್ಳೆ ಮನಸ್ಸು ಇದ್ದೇ ಅಂದಾದ್ರೆ ಕಾರ್ಯ ನಮಗೆ ಸ್ವರ್ಗಲೋಕ ಸಿಕ್ಕಿದ್ದು. ಹೌದಾ? ಮತ್ತೆ ಹಾಗಾದ್ರೆ ಒಳ್ಳೆ ಮನಸ್ಸು ಬೇಡದನ್ನು ಮಾಡಬಹುದಾ? ಏನ್ ಮಾಡಿದ್ದೇವೆ? ಯಾರಿಗೆ ಗೌರವ ಕೊಡ್ಬೇಕು, ಯಾರನ್ನು ಯಾವ್ದನ್ನು ಧರಿಸಬೇಕು, ಗೌರವವನ್ನು ಕೊಡ್ಬೇಕು ಅವರಿಗೆ ಕೊಡ್ತೇವೆ. ಹಾಗಾದ್ರೆ ಋಷಿಮುನಿಗಳ ದುರ್ವಾಸ ಯೋಗ್ಯತೆ ಗೊತ್ತಿಲ್ವಾ? ಅವ ಏನಂತ ಗೊತ್ತಿಲ್ವಾ? ಗೊತ್ತಿದ್ದು. ಸರ್ವರು ಪೂಜೆ ಮಾಡುವವರನ್ನು ಪೂಜೆ ಮಾಡುವವನಿಗೆ ಗೊತ್ತಿಲ್ಲ. ಎಲ್ಲರೂ ಆ ದೇವರು ಕೊಟ್ಟಂತ ಮಾಲೆಯನ್ನು ಸ್ವೀಕಾರ ಮಾಡುವ ಗೊತ್ತಿಲ್ಲ. ಹಾಗಾದ್ರೆ ಒಳ್ಳೆ ಮನುಷ್ಯರ ಮತ್ತೆ ಪ್ರಾಣಿಗಂತೂ ಕಡೆಯಾಗಿದ್ದೀರಿ ನೀವು. ಆದ್ದರಿಂದ ನಿನ್ನಂತವನು ಇಲ್ಲಿ ಇದ್ದೇ ಉಂಟಲ್ಲ ಈ ಸ್ವರ್ಗಲೋಕಕ್ಕೆ, ಅದು ಬಹಳಷ್ಟು ಕಳಂಕ. ಅದಕ್ಕಾಗಿ ನಿನ್ನನ್ನು ಒದ್ದು ಓಡಿಸಿ ಇಲ್ಲಿ ನಾನು ಕುಳಿತುಕೊಳ್ಬೇಕು. ನನಗೆ ಮುಂದೆ ಯಜಮಾನ ಕುಳಿತುಕೊಳ್ಬೇಕು. ಬಾ ಇಲ್ಲಿ.
ಒಬ್ಬಳಿ ಹಾಗೆ ಮಾತ್ರ ಬೇರೆ ಬೇರೆ ಈ ರೀತಿಯಾದ ಕಾರಣದಿಂದ ನೀನು ನಮ್ಮವನೆಂಬಂತ ಕಾರಣಕ್ಕಾಗಿ ಸುರಲೋಕದಲ್ಲಿ ನೀನು ಸಂತೋಷದಲ್ಲಿರು ಎಂಬ ಉದ್ದೇಶದಿಂದ ಪ್ರಪಂಚವನ್ನು ಸುತ್ತಿ ನಾನು ಚಕ್ರವರ್ತಿ ಬರುತ್ತಾಗ ಹೇಳಿದೆ. ಚಕ್ರವರ್ತಿ ಮಾತ್ರ ವಿರೋಧಿಗೆ ಮಾತನಾಡದೆ. ಆದ್ರೂ ಕೂಡ ಎಷ್ಟೋ ಮಂದಿ ತಾಣವರು ನಿನ್ನ ಸುರಲೋಕವನ್ನು ಹಿಂದಕ್ಕೆ ಪ್ರವೇಶ ಮಾಡಿದ್ರು, ನಿನ್ನನ್ನು ಸೋಲಿಸಿ ನಿನಗೆ ಗತಿಲ್ಲದಾಗಿ ಮಾಡಿದ್ರು. ಹೌದಪ್ಪ, ನಾವೆಲ್ಲ ಹಾಗೆ ಮಾಡಿಲ್ಲ. ನಿನ್ನ ಬದುಕಿನಲ್ಲಿ ನೀನು ಸಂತೋಷವಾಗಿರು ಈ ಉದ್ದೇಶದಲ್ಲಿ ನಾನು ಬಿಟ್ಟುಕೊಟ್ಟೆ. ಒಂದು ಕೇಳ್ತೇನೆ, ಏನು? ನಾನು ಸೋತಿದ್ದೇನೆ, ಆದ್ರೆ ನನ್ನನ್ನು ಸೋಲಿಸಿದವರು ಈಗ ಇದ್ದಾರಾ? ಯಾಕೆ? ಅವರೆಲ್ಲ ಸತ್ರು, ಅವರು ಸಾಯಗಕ್ಕೂ ನೀನೇ ಕಾರಣ. ಯಾಕೆ? ತಲೆಗೆ ಬೀಳಬೇಕು ಎಂಬ ಛಲವು ನಿನ್ನಲ್ಲಿತ್ತು, ಮದವು ನಿನ್ನಲ್ಲಿತ್ತು. ಛಲ ಬೇಕೋ ಹುಟ್ಟಿದವರಿಗೆ? ಬೇಕು. ಎಲ್ಲರಿಗೂ ಸ್ವಾರ್ಥ ಎಂಬುದು ಬೇಕು. ಅತಿಯಾದಂತ ಸ್ವಾರ್ಥ ಆದ್ರೆ ಅದು ತನ್ನ ಜೀವನಕ್ಕೆ ಒಂದಲ್ಲ ಒಂದು ದಿವಸ ಕೆಡುಕು ಉಂಟಾಗುತ್ತದೆ ಅಂತ ಅದಕ್ಕೆ ನೀನೇ ಕಲ್ಯಾಣ ಕಾರ್ಯಕ್ಕೆ ಸ್ವಾರ್ಥವೇ ಮುಖ್ಯವಾಗುವಂತದ್ದು. ಹೌದಪ್ಪ, ಈಗ ಅದಕ್ಕೆ ನೀನೇ ಒಬ್ಬ ಕಾರಣವಾಗಿದ್ದಿ. ನಿನ್ನದನ್ನು ನೀನು ಪಡ್ಕೊಂಡು ನೀನು ಸಂತೋಷವಾಗಿರ್ಬೇಕಿತ್ತು. ಹಾಗಾಗಿಲ್ಲ, ಮದಾಂತರಾಗಿ ಎಲ್ಲವನ್ನು ಕಳ್ಕೊಂಡು ಮತ್ತೆ ಮದಾಂತರಾಗಿರುತ್ತಾರೆ. ಮೊದಲೇ ನಿನ್ನ ಕುರಿತಾಗಿ ನಾನು ಬಹಳಷ್ಟು ತಿಳಿದವನಾಗಿದ್ದೆ. ನಿನ್ನದ್ದಾದಂತಹ ಪ್ರಾಬಲ್ಯ, ನಿನ್ನದ್ದಾದಂತಹ ದೇಹಬಲ ಎಲ್ಲವೂ ನನಗೆ ತಿಳಿದಿದೆ. ಅದರ ಜೊತೆಗೆ ನಿನ್ನಲ್ಲಿ ಸ್ವಲ್ಪ ಬುದ್ಧಿವಂತಿಕೆಯು ಉಂಟು ಎಂಬ ಹಾಗೆ ತಿಳಿದುಕೊಂಡಿದ್ದೆ. ಅದು ಇಲ್ಲ ಅಂತ ನೀನೇ ನಿರೂಪಿಸಿಕೊಟ್ಟಿದ್ದೆ. ಈಗ ಯಾಕೆ ಸ್ವರ್ಗಲೋಕದ ಗದ್ದುಗೆ ಹೇಗೆ ಇರುವಂತಹದ್ದು? ನೀನು ಒಬ್ಬ ಯೋಗ್ಯತಾವಂತನಾಗಿ ಶುಕ್ರಾಚಾರ್ಯರಂತಹ ಗುರುಗಳ ಶಿಷ್ಯನಾಗಿ ತಿಳಿದುಕೊಳ್ಬೇಕಿತ್ತು. ಏನು? ಯಾರಿಗೂ ಕೂಡ ಅಪ್ಪನಿಂದ ಬಂದಂತಹ ಆಸ್ತಿ ಅಲ್ಲಲ್ಲ ಇದು ಸ್ವರ್ಗಲೋಕ. ಗೊತ್ತು ನಮಗೆ. 100 ಮೂರ್ತಿಗಳ ಅನುಗ್ರಹದಿಂದ ಒಬ್ಬನಾದಂತಹ ಸ್ವ ಸಾಮರ್ಥ್ಯದಿಂದ ಯೋಗ್ಯತೆಯನ್ನು ಹೊಂದಿ ಪಡೆದುಕೊಳ್ಳುವಂತಹ ಸುರಪೀಠ ಇದು. ದೇಹ ಬಲಕ್ಕೆ ಸಿಕ್ಕುವುದು ಅಂತ ಇದ್ರೆ ಪ್ರತಿಯೊಬ್ಬರಿಗೂ ಸಿಕ್ಕುತ್ತಾ ಇತ್ತು. ಯಾಕೆ ನನ್ನಲ್ಲೇ ಶಾಶ್ವತವಾಗಿ ಉಳಿದಿದೆ 3 ಮೂರ್ತಿಗಳ ಅನುಗ್ರಹ. ಇದನ್ನ ನೀನು ಸರಿಯಾಗಿ ತಿಳಿದುಕೊಳ್ಳಬೇಕಿತ್ತು. ಅದನ್ನು ತಿಳಿದುಕೊಳ್ಳದೆ ಈ ರೀತಿಯಾಗಿ ಏರಿ ಬಂದಿದ್ದಿ ಅಂತಾದ್ರೆ ನಿನ್ನ ಪತನಕ್ಕೆ ಇದೇ ಕಾರಣವಾದೀತು. ಎಚ್ಚರ. ಯಾರು ಸುರಲಗ್ನ ಆಸೆಯಿಂದ ಬಂದ ವಾಲಿ ಚಕ್ರವರ್ತಿ ತಿಳ್ಕೊಂಡೆ ಇನ್ನೇನು ಬರುದಿದ್ರೆ ಅದು ಯಾವತ್ತೂ ನಾನು ಬರ್ತಿದ್ದೆ. ಎಲ್ಲದಂತ ಸಂಪತ್ತು ಸಭಾಗಿ ಇರುವ ಸಮಯದಲ್ಲಿ ಈ ಬಲಿ ಚಕ್ರವರ್ತಿಗಳಿಗೆ ಪರ್ವತ ಅವಕಾಶವಿತ್ತು, ಮನಸ ಇತ್ತು. ಆದ್ರೆ ಏನು ಮಾಡುದು? ಆ ಜನ ನುಡಿಗೆ ಮಾತಿಗೆ ಮಾತನ್ನ ಕೊಟ್ಟ ಬರಲಾಗಿದೆ. ಆದ ಕಾರಣ ನಾನು ಬರಲಿಲ್ಲ. ಈಗ ಯಾಕೆ ಮತ್ತೆ ಗೊತ್ತಾ? ಯಾಕೆ? ನಿನ್ನ ಸುರಲಾಕ ಬಿಡು, ಈ ನಾಲ್ಕಲಾಕವೇ ಇಲ್ಲ ಎಂಬ ಹಾಗೆ ಆಗ್ತದೆ. ಅದನ್ನು ಉಳಿಸು. ವಿಚಾರವನ್ನು ತಿಳಿಸುವ ನಾರದ ಮುನಿಪ. ನಾರದ ಮುನಿಗೆ ಮಾತ್ರ ಪೀಠವನ್ನೇ ಸೇರಿದ್ದೇನೆ. ಸರಿ, ಏನು ಅಧಿಕಾರ ಮಾತ್ರ ಉಳಿಸಿ ಇಲ್ಲಿಯ ಸಂಪತ್ತು ಮತ್ತೆ ಬರುವುದನ್ನು ಮತ್ತೆ ಯೋಚನೆ ಮಾಡ್ತೇನೆ. ಮಾಗೆ ನಾನು ಪೀಠವನ್ನು ಉಳಿಸಲಿಕ್ಕೆ ಬಂದೆ. ಮದಾಂತಾರೆ ಏನೋ ಎಲ್ಲವನ್ನು ಕಳ್ಕೊಂಡು ಕೂಡ ನಿನ್ನ ಮದ ಬಂದು ಇಲ್ಲಿರಲಿಲ್ಲ. ಹಾಗಾದ್ರೆ ಈಗ ಗೊತ್ತಾಯ್ತು. ಏನು? ಬಲಿ ಚಕ್ರವರ್ತಿ ಪೀಠವನ್ನು ಉಳಿಸು ಅಂತ ಕಳಿಸಿದಲ್ಲ, ದೇವೇಂದ್ರನಲ್ಲಿ ತಂದ ಮದವನ್ನು ಇಳಿಸು ಎಂಬಾಗೆ ಕಳಿಸಿಕೊಟ್ಟ ಅಂತ ಆಯ್ತು. ನಿನ್ನ ಮದವನ್ನು ಇಳಿಸ
ಶ್ರೀಲನಾಥ ಬಾಳಿರಲಿ ಎನ್ನುತ್ತಾ ನಿನ್ನದ್ದಾದಂತಹ ಹಿನ್ನೆಲೆ ಸಾಮಾನ್ಯವಾಗಿರುವಂತಹದ್ದಲ್ಲ ಎನ್ನುವಂತಹದ್ದು ನಾನು ಸರಿಯಾಗಿ ಬಲ್ಲೆ. ಓಹೋ, ನೀನೇ ಹೇಳಿದಿ. ಅಜ್ಜನ ಮಾತನ್ನು ಕೇಳಿ ನಾನು ಈ ತನಕ ಸುಮ್ಮನೆ ಇದ್ದೆ ಎಂಬ ಹಾಗೆ. ಪ್ರಹ್ಲಾದ ಚಕ್ರವರ್ತಿ ಹರಿಭಕ್ತ, ಹೌದಲ್ಲ? ಈಗಲೂ ನಾನು ಕೂಡ ಅದೇ. ಹೌದಪ್ಪ, ನಾನು ಹೇಳಿದ್ದೇನೆ. ಅಂತಹ ಇಂತಹ ಸಾಧನೆ ಅಲ್ಲ, ತನ್ನ ತಂದೆಯ ಮೂಲಕವಾಗಿ ಹರಿಯನ್ನ ಒಲಿಸಿಕೊಂಡಂತಹ ನರಸಿಂಹಾವತಾರಕ್ಕೆ ಕಾರಣೀಕರ್ತನಾಗಿದ್ದಂತಹ ಓರ್ವಾತ ಪರಮ ವೈಷ್ಣವನಿದ್ದಾನೆ. ಅಂತಹ ಪರಂಪರೆಯಲ್ಲಿ ಬಂದವಂತಹ ನೀನು ಈ ಹೊತ್ತಿಗೆ ಈ ರೀತಿಯಾಗಿ ಬರ್ತಿಂತಾದ್ರೆ ಹೌದೇನೋ? ನೀನು ಏನು ಪೀಠ ಉಳಿಸುವುದು, ಇಲ್ಲಿ ಏನಾದ್ರೂ ಬೇಕಲ್ಲ ಉಳಿಸಿಕೊಳ್ಳುವುದಕ್ಕೆ. ನಾರದ ಮುನಿ ಹೇಳಿದ ಅಂತ ಹೇಳಿ ಕೇಳಿ ಯಾರ್ಯಾರೋ ಮಾತಿಗೆ ಮರುಳಾಗಿ ಇಲ್ಲಿಗೆ ಬಂದ್ರೆ ಬಹುಶಃ ನಾರದರ ಮಾತಿನ ಹಿಂದಿನ ವಿಚಾರ ನಿನಗೆ ಅರ್ಥವಾಗಲಿಲ್ಲ. ನಿನ್ನನ್ನು ಉಳಿಸ್ಲಿಕ್ಕೆ ಅವರಿಗೆ ಯೋಚನೆ ಉಳಿಸ್ಲಿಕ್ಕೆ ಅವರಿಗೆ ಕೂಡ ಇಷ್ಟ ಇಲ್ಲ. ಅದಕ್ಕೆ ಬೇಕಾಗಿ ಸ್ವರ್ಗಕ್ಕೆ ಏರ್ಲಿ, ಆಮೇಲೆ ಅವನನ್ನು ಕೆಳಗೆ ಬೀಳಿಸು ಎನ್ನುವಂತ ಉದ್ದೇಶದಿಂದ ಕಳಿಸಿದ್ದಾರೆ. ನಿನಗೆ ಅರ್ಥ ಆಗಲಿಲ್ಲ, ಆದ್ದರಿಂದ ಹೇಳ್ತಾ ಇದ್ದೇನೆ, ಅಜ್ಜನೊಟ್ಟಿಗೆ ಸುಮ್ಮನೆ ಬದುಕು, ಹೋಗಿ ಹಿಂದೆ. ಹಾಗಲ್ಲ, ಮತ್ತೆ ಪೀಠವು ಬೇಡ, ಮತ್ತೊಂದು ಬೇಡ, ನಿನ್ನ ಮತವನ್ನು ಇಳಿಸಿ ನಿನಗೆ ನಿನ್ನ ಮುತ್ತಾತ ಹಿರಣ್ಯಕಶ್ಯಪ, ನಿನ್ನ ಅಪ್ಪ ವಿರೋಚನ, ಅವರದ್ದೇ ದಾರಿ ಬೇಕು ಅಂತ ಇದ್ರೆ ಮಿಕ್ಕವರ ಸರದೆಸೆಯಲ್ಲಿ ಕನ್ನಡೆಗೆ ಬಳಗವು ನಲಿಯೇ ಎಲ್ಲವನ್ನು ಕಳ್ಕೊಂಡಾಗಾಯ್ತು. ಏನು ಕೇವಲ ಒಂದು ಪೀಠ ಉಳಿದಿದೆ, ಮತ್ತೆ ಎಲ್ಲಿ ಏನಂತ ನೋಡಿದ್ರೆ ಕೇಡು ಕಾಡುವುದಿಲ್ಲ. ಪ್ರಭು ನಿಮ್ಮ ಹತ್ರ ಇಷ್ಟು ಉದ್ದ ಬಿಟ್ಟ ಅದು ಹಾಗೆ ಎಲ್ಲವನ್ನು ಕಳ್ಕೊಂಡ ಮೇಲೆ ಆ ಮನಸ್ಸಿನ ಬೇಸರದ ಆ ವೇದನೆಯನ್ನು ಮಾತನಾಡುದವ. ಏನು ಮಾತಾಡಿದ್ದು ಏನು ಮಾತಾಡಿದಂತ ಅವರಿಗೆ ಗೊತ್ತಾಗಲಿಲ್ಲ. ಅಡಿಗೆ ಬಿದ್ದರೂ ಮೂಗು ಮೇಲೆ ಬಿಡು ಬಿಡು ಬಿಡು, ಅವ ಮಾತನಾಡಿದ್ರೆ ಏನು, ಇನ್ನು ಮಾಡಿದ್ರೆ ಏನು ಮಾಡ್ಲಿಕ್ಕೆ ಅವರಿಗೆ ಸಾಧ್ಯವಿಲ್ಲ. ಅನುಭವಿಸಲಿ, ಈಗಾದ್ರೂ ಸ್ವಲ್ಪ ಕಷ್ಟವನ್ನು ಅನುಭವಿಸಬೇರೆ, ಮತ್ತೆ ಬರ್ತಾನೆ. ಒಂದಲ್ಲ ಒಂದು ದಿವಸ ನನ್ನ ಪಾದಕ್ಕೆ ಬೀಳಲೇಬೇಕು. ಪೀಠ ಬರಿದಾಗಿದಲ್ಲ, ಏನಂತ ಇದ್ರೆ ಅದು ಮಾಡ್ತಾರೆ. ರಾಜಾಧೀಶ ರಾಜ ನಕ್ಷತ್ರ ಚಂದ್ರೋದಯ. ನಿನಗೆ ಕಡೆಯವರೆಗೆ ಸಾಯ್ಲಿಕ್ಕೆ ಉಂಟದು ಗೊತ್ತಿಲ್ಲ, ಮಂಗಳ ಆಗ್ಲಿಕ್ಕೆ. ನಾವೊಂದು ಬೇಗ ಮುಗಿಸಿ ಹೇಗಾದ್ರೂ ಮಾಡಿ ಮುಗಿಸುವ ಅಂತ. ಮಂಗಳ ಅಂದ್ರೆ ಮಂಗಳೋತ್ಸವ, ಮಂಗಳಾರತಿ ಮಂಗಳೋತ್ಸವ. ಸುರಲೋಕದಲ್ಲಿ ಮಂಗಳೋತ್ಸವ ಮಾಡಬೇಕಾದ್ರೆ ಎಲ್ಲವೂ ಬೇಕಿತ್ತು. ರಂಭಾದಿ ತರುಣಿಯರ ನರ್ತನ ಬೇಕಿತ್ತು, ತುಂಬುರನ ಕಾಯಣ ಬೇಕಿತ್ತು. ಸಕಲವು ಎಲ್ಲವೂ ಇಲ್ಲದೆ ಇದ್ದಲ್ಲಿ ಇನ್ನು ಯಾವುದೇ ಯಾಕೆ ಪೀಠವನ್ನು ಉಳಿಸಿ ಅಂತ ಹೇಳಿದಲ್ಲ, ಇನ್ನು ನಮಗೆ ಅಗತ್ಯ ಉಂಟ. ನಾವು ಕೂತ ಮೇಲೆ ಇನ್ನೂ ಹೋಗ್ಲಿಕ್ಕೆ ಅವನ ಜಾರಿತ ನಾವು ಏರಿತೇವೆ. ದೇವೇಂದ್ರ ಬದಿಯಲ್ಲಿರ್ಬೋದು, ಅವ ಯಾವಾಗ ಬಟ್ಟಲಿಗೆ ಅನ್ನ ಹಾಕ್ತಾರೆ ಅಂತ ಕಾಯ್ತಾ ಇರ್ತಾರೆ, ಹಾಗಿರ್ಬೋದು. ಅವನಿಗೆ ಆಸೆ ಎಂಬುದು ಹೋಗಲಿಲ್ಲ. ಆಸೆ ಒಬ್ಬ ಇಲ್ಲಿವರೆಗೆ ಉಂಟು ಆಸೆ ಅವನಿಗೆ ಪೀಠದ್ದು. ಮೇಲ ಜಾಗಕ್ಕೆ ಬರ್ಬೇಕಂತ ಒತ್ತುವುದೆಲ್ಲ ನಿಮ್ಮದ್ದೇ, ಮನಸ್ಸು ಎಲ್ಲರೂ ಇದು ಬೇಕು. ಒತ್ತುವುದುಂಟಲ್ಲ ಅದು ಬಲಿ ಚಕ್ರವರ್ತಿಯದ್ದೇ ಒತ್ತುದು. ದೇವೇಂದ್ರ ಒಂದು ಸಾಂಕೇತಿಕ ಮಾತ್ರ ಇರ್ಲಿ. ಅವ ಇನ್ನು ಬಂದು ಕೂತ್ರು ನನಗೆ ಬೇಸರ ಇಲ್ಲ, ಅವನು ನಮ್ಮವನಲ್ವಾ. ನಮ್ಮವನಲ್ವ, ಏನು ಮಾಡುದು, ಹೋಗುವ. ನಮ್ಮದಂತ ಶೋಣಿತಾಪುರವನ್ನು ಸೇರುವ, ಅಲ್ಲಿಯ ಸಂತೋಷದ ಕಾಲವನ್ನು ಕರೆಯೋಣ. ಬನ್ನಿ ಬನ್ನಿ ಬನ್ನಿ.